إلى حضرة النبي المصطفى محمد صلى الله عليه وسلم وإلى حضرة قطب الزمان السيد محمد الشريف المدني قدس الله سره العزيز. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على رسولك سيدنا محمد وعلى آل سيدنا ومولانا محمد. اللهم وصل بلغ ثواب قراءتنا إلى حضرة النبي المصطفى محمد صلى الله عليه وسلم وإلى حضرات جميع الأنبياء والمرسلين عليهم الصلاة والسلام وإلى حضرات جميع الصحابة والقرابة والتابعين وتابعيهم وجميع الأولياء والعلماء والشهداء والصديقين والصالحين وإلى حضرة السيد محمد الشريف المدني قدس الله تعالى سره. اللهم بحقه وبحقهم وصلح لنا شؤوننا كلها ولا تكلنا إلى أنفسنا طرفة عين ولا أقل من ذلك. اللهم بارك لنا في جميع أمورنا وفي الأمر الذي نحن فيه بركة تامة يا رب العالمين. اللهم يسر أمورنا مع الراحة لقلوبنا وأبداننا والسلامة والعافية في ديننا ودنيانا. اللهم بارك لنا فيما أعطيت وقنا شر ما قضيت ووصل اللهم مثل ثواب قراءتنا إلى أرواح من نبينا وخاصة وإلى أرواح أمواتنا خاصة وأموات المسلمين عامة. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಜಗದ್ರಕ್ಷಕನಾದ ಅಲ್ಲಾಹನ ನಾಮದಿಂದ ಸರ್ವರಿಗೂ ಅಸ್ಸಲಾಮು ಅಲೈಕುಂ. ಮುಸ್ಲಿಮೇತರರಿಗೆ ಹೃದಯ ತುಂಬಿದ ನಮಸ್ತೆ. ಸಹೃದಯರೇ, ಕರಾವಳಿ ಕರ್ನಾಟಕದ ಆಧ್ಯಾತ್ಮಿಕ ಲೋಕದಲ್ಲೇ ಮುಸ್ಲಿಮರ ಶ್ರದ್ಧಾ ಕೇಂದ್ರವೆಂದು ದಕ್ಷಿಣ ಭಾರತದಲ್ಲೇ ಜನಪ್ರಿಯವಾದ ಎರಡನೇ ಅಜ್ಮೀರ್ ಎಂದು ಖ್ಯಾತಗೊಂಡ ಹಜರತ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಕತಸಲ್ಲಾಹು ಸರ್ರಹುಲ್ ಹಜೀಜ್ ರವರ ದರ್ಗಾದ ಆಡಳಿತ ಸಮಿತಿಯ ನೇತೃತ್ವದಲ್ಲಿ ನಡೆಯುವ ಹಜರತ್ ಸೈಯದ್ ಮದನಿಯವರ ಉರೂಸ್ ಕಾರ್ಯಕ್ರಮದ ಸಂಬಂಧಿತ ಆಯೋಜಿಸಲಾಗಿರುವಂತಹ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಸಂಯೋಗದೊಂದಿಗೆ ನಡೆಯುವ ಈ ಬ್ಲಡ್ ಕ್ಯಾಂಪ್ ಅಥವಾ ರಕ್ತದಾನ ಶಿಬಿರದ ಯಶಸ್ವಿಗೆ ಕಾರಣರಾಗಲು ಎಲ್ಲರನ್ನು ವಿನಂತಿಸಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಶತಮಾನಗಳ ಹಿಂದೆ ಮೌಢ್ಯಗಳ ಮಧ್ಯೆ ಬಳಲುತ್ತಿದ್ದಂತಹ ಅಮಾಯಕ ಜನರಿಗೆ ಸತ್ಯ ಏನು ಧರ್ಮ ಏನು ಎಂದು ತಿಳಿಸಿಕೊಟ್ಟಂತಹ ಅರೇಬಿಯಾದಿಂದ ಬಂದಂತಹ ಹಜರತ್ ಸೈಯದ್ ಮದನಿಯವರ ಸೇವೆಯನ್ನು ಈ ಪರಿಸರದಲ್ಲಷ್ಟೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳಲ್ಲೂ
ಅವರ 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 ಆ ಸೇವೆಯನ್ನು ಮನಗೊಂಡು ಸಕಲ ಧರ್ಮಗಳ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೆ ಸೈಯದ್ ಮದನಿಯವರ ಸಾನ್ನಿಧ್ಯದಲ್ಲಿ ತೃಪ್ತಿಯನ್ನ ಕಂಡುಕೊಂಡು ಹೋಗುವಂತಹ ಒಂದು ಸುವರ್ಣ ಭಾಗ್ಯವನ್ನ ನಾವು ಕಾಣುತ್ತಾ ಬಂದಿದ್ದೇವೆ. ಆ ಪರಂಪರೆ ಇವತ್ತಿಗೂ ಇದೆ. ಮರ್ಹೂಮ್ ಯುಕೆ ಇಬ್ರಾಹಿಂ ಹಾಜಿಯವರ ಆ ನೇತೃತ್ವದಲ್ಲಿ ಬೆಳೆದು ಬಂದಂತಹ ಅದೇ ಗರುಡಿಯಲ್ಲಿ ಪಳಗಿದಂತಹ ಸಾಮಾಜಿಕ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಹಾಜಿ ಅಬ್ದುಲ್ ರಶೀದ್ ಅವರು ಇವತ್ತು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಜನರ ನಡುವೆ ಜನರ ನೋವನ್ನ ಅರಿತುಕೊಂಡು ಜನರಿಗೆ ಧ್ವನಿಯಾಗಿ ಬೆಳಗಿದಂತಹ ಅಬ್ದುಲ್ ರಶೀದ್ ಇವರು ಜನಮನದ ನಾಯಕನಾಗಿ ಈ ಪವಿತ್ರ ಸನ್ನಿಧಿಯ ಅಳತೆಯ ಹುದ್ದೆಯನ್ನು ಹೊತ್ತಿದ್ದಾರೆ. ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ನಗರದ ಪೊಲೀಸ್ ಕಮಿಷನರ್ ಆದ ಶಶಿಕುಮಾರ್ ಅವರು ಉದ್ಘಾಟಿಸಬೇಕಿತ್ತು. ಕಾರಣಾಂತರದಿಂದ ಅವರ ಕಾರ್ಯಬಾಹುಳ್ಯದ ಸಲುವಾಗಿ ಇವತ್ತು ಅವರಿಗೆ ಬರಲು ಅನಾನುಕೂಲವಾಗಿದೆ. ಮುಂದೊಂದು ದಿನ ನಾನು ಖಂಡಿತ ನಿಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವೆ ಎಂಬ ಆಶ್ವಾಸನೆಯನ್ನ ಕಮಿಷನರ್ ಶಶಿಕುಮಾರ್ ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ. ಆದ್ರಿಂದ ಈ ಉದ್ಘಾಟನೆಯನ್ನ ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಗುರುವರ್ಯ ಶೇಖುನಾ ಉಸ್ಮಾನ್ ಫೈಜಿ ತೋಡಾರ್, ನಮ್ಮ ಜಿಲ್ಲೆಯ ಕರಾವಳಿ ಭಾಗದ ಮತ್ತು ಕಾಸರಗೋಡು ಜಿಲ್ಲೆಯ ಜನರಿಗೆ ಪರಿಚಿತವಾದ ಹೆಸರು ಶೇಖುನಾ ತೋಡಾರ್ ಉಸ್ತಾದ್ ಎಂಬ ಉಸ್ಮಾನ್ ಫೈಜಿ ಅವರು. ಇಸ್ಲಾಮಿನ ಸರಳತೆಯನ್ನೇ ಮೈಹೊತ್ತು ನಡೆಯುತ್ತಿರುವಂತಹ ಒಬ್ಬ ಸರಳ ಸಜ್ಜನಿಕೆಯ ಅತ್ಯಂತ ವಿದ್ವತ್ತುಪೂರ್ಣ ವ್ಯಕ್ತಿತ್ವವನ್ನ ತನ್ನೊಳಗೆ ಹುದುಗಿಸಿಕೊಂಡಂತಹ ಆಧ್ಯಾತ್ಮಿಕ ನಾಯಕ ನಮ್ಮ ನೇತಾರ ಉಸ್ಮಾನ್ ಫೈಜಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಪರವಾಗಿ ಮತ್ತು ನಮ್ಮ ಆಡಳಿತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಹಿರಿಯರಾದ ಬಾಬು ಬಂಗೇರ, ಮೊಗವೀರ ಸಮಾಜದ ಒಬ್ಬ ಧೀಮಂತ ನಾಯಕ. ಅದೊಂದು ಕಾಲವಿತ್ತು ಮಂಡಲ್ ಪಂಚಾಯತ್ ಅಂತ ಹೇಳಿದ್ರೆ ರಾಜ್ಯದ ದೇಶದ ಆಡಳಿತಕ್ಕೂ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದಂತಹ ಜನಪ್ರತಿನಿಧಿಗಳು ಇದ್ದಂತಹ ಆ ಮಂಡಲ್ ಪಂಚಾಯತಿನಲ್ಲಿ ಅಬ್ದುಲ್ ರಶೀದ್ ಹಾಜಿ ಅವರು ಪ್ರಧಾನರಾಗಿದ್ದರೆ, ಉಪ ಪ್ರಧಾನರಾಗಿ ಮೊಗವೀರ ಸಮಾಜದ ಮತ್ತು ನೊಂದವರ ಧ್ವನಿಯಾಗಿರುವಂತಹ ಬಾಬು ಬಂಗೇರ್ ಉಪ ಪ್ರಧಾನರಾಗಿದ್ದರು. ಇವರಿಬ್ಬರು ಜೋಡೆತ್ತಿನಂತೆ ಉಳ್ಳಾಳದ ಚಾಕರಿಯನ್ನು ಮಾಡಿದವರು, ಉಳ್ಳಾಳದ ಸೇವೆಯನ್ನು ಮಾಡಿದರು, ಜನಮನವನ್ನ ಗೆದ್ದವರು. ಹಿಂದೂ ಮುಸ್ಲಿಂ ಆ ಭೇದವನ್ನೇ ಅಳಿಸಿ ಹಾಕಿದಂತಹ ಈ ಇಬ್ಬರು ನಾಯಕತ್ವವನ್ನ ನಾವು ಎಷ್ಟು ಹೊಗಳಿದರೂ ಸಾಲದು. ನಿಮ್ಮ ನೆನಪಿಗೆ ತರಲಿಕ್ಕೆ ಬಯಸ್ತೇನೆ, 3 ವರ್ಷಗಳ ಹಿಂದೆ ಒಂದು ಜಂಜಡ ಸಮಸ್ಯೆಗಳು ನಮ್ಮ ಸಮಿತಿಯನ್ನು ಎದುರಿಗೆ ಬಂದಾಗ ಹಿಂದೂ ಬಾಂಧವರಾದ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿಕೊಂಡು ಹಿಂದೂ ನಾಯಕ ಸನ್ಮಾನ್ಯ ಬಾಬು ಬಂಗೇರ್ ಅವರು ನಮಗೆ ಹೆಗಲೆನೆಯಾಗಿ ನಿಂತದ್ದು ನೆನಪಿಸಲಿಕ್ಕೆ ಮತ್ತು ಆ ಹೆಮ್ಮೆ, ಆ ಅಭಿಮಾನ, ಆ ಕೃತಜ್ಞತೆ ನಾವೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಂತಹ ಮಹಾನ್ ನಾಯಕ ಇವತ್ತು ನಮ್ಮ ಮುಂದಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ನೆನಪಿಗೆ ತರಲಿಕ್ಕೆ ಬಯಸ್ತೇನೆ, ಹಿಂದೂ ಮುಸ್ಲಿಂ ಆಗಿರುವಂತಹ ರಶೀದ್ ಹಾಜಿ ಮತ್ತು ಬಾಬು ಬಂಗೇರರು ಒಂದೇ ಬಟ್ಟಲಲ್ಲಿ ಮಂಗಳೂರಿನ ಹೋಟೆಲ್ ಅಲ್ಲಿ ನಾಸ್ತಾ ಮಾಡುವುದನ್ನ ಕಂಡು ನಾನು ಸ್ವಯಂ ಪ್ರೇರಿತನಾಗಿ ಅದರ ಫೋಟೋವನ್ನು ಕ್ಲಿಕ್ಕಿಸಿ ಫೇಸ್ಬುಕ್ ನಲ್ಲಿ ಹಾಕಿದ್ದೆ. ಇದು ಈ ಜಿಲ್ಲೆಗೆ ಬೇಕಾದಂತಹ ನಾಯಕತ್ವ, ಇದು ಈ ದೇಶಕ್ಕೆ ಬೇಕಾದಂತಹ ನಾಯಕತ್ವ, ಇದು ಸಮಯೋಚಿತ ನಾಯಕತ್ವ ಅಂತ ಹೇಳಿಕೊಳ್ಳುತ್ತಾ ಆ ಮಹನೀಯ ನಾಯಕನಿಗೆ ನಾನು ಹೃದಯ ತುಂಬಿ ಸ್ವಾಗತವನ್ನ ಬಯಸ್ತೇನೆ. ಅವರನ್ನ ನಮ್ಮ ಅಧ್ಯಕ್ಷರು ಸಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಬಹುಶಃ ಇದು ಹೃದಯದ ಸಂಗಮ ಅಂತ ಹೇಳಿಕೆ ಬಯಸ್ತೇನೆ. ರಶೀದ್ ಹಾಜಿ ಮತ್ತು ಬಾಬು ಬಂಗೇರರು ಏಕೋದರ ಸಹೋದರರಂತೆ. ಬಹುಶಃ ಉಳ್ಳಾಳದ ಸಹೋದರತೆ ಮತ್ತು ಸಾಮರಸ್ಯಕ್ಕೆ ಇದು ಅಡಿಗಲ್ಲು ಆಗಿದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ.
ಇನ್ನೊಬ್ಬರು ಅಲ್ಲೇ ಇದ್ದಾರೆ ರವೀಂದ್ರಾಜಿ ಅಂತ, ಅವರು ಕೂಡ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದರು. ಬಹುಶಃ ಇವತ್ತು ಶಾಸಕರಾಗುವವರಿಗೆ, ಮಂತ್ರಿಯಾಗುವವರಿಗೆ, ಸಂಸದರಾಗುವವರಿಗೆ ಏನು ವಿದ್ಯಾಭ್ಯಾಸ ಇರಬೇಕಿತ್ತೋ, ಏನು ನಾಲೆಜ್ ಇರಬೇಕಿತ್ತೋ ಅದನ್ನು ಹೊಂದಿದಂತಹ ಉಳ್ಳಾಳದ ವಾಜಪೇಯಿ ಸನ್ಮಾನ್ಯ ರವೀಂದ್ರರಾಜ್ ಬಿಜೆಪಿಯ ಮುಖಂಡ ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ನಾನು ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಅಧ್ಯಕ್ಷರಾದ ರಶೀದ್ ಹಾಜಿ ಅವರು ಸಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಬಂಧುಗಳೇ, ಈ ಅವಿಸ್ಮರಣೀಯ ನೆನಪು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಮುಂದುವರಿಯಲಿದೆ ಎಂಬ ಆಶಾಭಾವನೆಯನ್ನ ನಾನು ಹೊಂದಿದ್ದೇನೆ. ತಾವುಗಳು ಕೂಡ ಈ ನಾಯಕರ ನಾಯಕತ್ವವನ್ನು ಒಪ್ಪಿಕೊಂಡು ಇಂತಹ ನಾಯಕರನ್ನ, ಇಂತಹ ಜನನಾಯಕರನ್ನ ಬೆಳೆಸುವ ಒಂದು ಕೀರ್ತಿಯನ್ನು ನೀವು ತೆಗೆಯಬೇಕು ಅಂತ ಹೇಳ್ತಾ ಇದ್ದೀನಿ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರಾದ ಅಬ್ದುಲ್ ನಜೀರ್ ಅಂದ್ರೆ ಅಬ್ದುಲ್ ಖಾದರ್ ಹಾಜಿ ಅಂತ, ಮರ್ಹೂಮ್ ಅಬ್ದುಲ್ ಖಾದರ್ ಹಾಜಿ ಅವರು ನಮ್ಮ ದರ್ಗಾದ ಸದಸ್ಯರಾಗಿ, ಮಂಚಿಲ ಮಸೀದಿಯ ಅಧ್ಯಕ್ಷರಾಗಿ ಅತ್ಯಂತ ಜನಪರ ಕೆಲಸಗಳನ್ನು ಮಾಡಿದವರು, ಧಾರ್ಮಿಕವಾಗಿ ಬಹಳ ಮಹತ್ವದ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದವರು. ಅವರ ಮಗ ಅತ್ಯಂತ ಸರಳ. ಅವರು ಕೂಡ ಈ ಬ್ಲಡ್ ಹೆಲ್ತ್ ಕೇರ್ ಮಾತ್ರವಲ್ಲ, ಎಲ್ಲಾ ಸಂಸ್ಥೆಗಳಲ್ಲೂ, ಬಹಳಷ್ಟು ಸಂಸ್ಥೆಗಳಲ್ಲೂ ಅವರು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಅಧ್ಯಕ್ಷರು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದಾರೆ. ಅವರನ್ನು ನಾನು ನನ್ನ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಬ್ದುಲ್ ನಜೀರ್ ಅವರ ನೇತೃತ್ವದ ಬ್ಲಡ್ ಹೆಲ್ತ್ ಕೇರ್ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಹೆಲ್ತ್ ಕೇರ್ ಆಗಿದೆ ಅಂತ ಹೇಳಲಿಕ್ಕೆ ಅಭಿಮಾನ ಪಡ್ತಾ ಇದ್ದೇನೆ. ಅವರ ತಂಡದ ಪ್ರತಿ ಓರ್ವನಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಅರಬಿಕ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಹಾಜಿ ಅವರ ಹೆಗಲನೆಯಾಗಿ ಅವರ ಜೊತೆಯಲ್ಲೇ ಇದ್ದಂತಹ ಅವರ ಕೋಟೆಪುರದ ನೆಚ್ಚಿನ ನೇತಾರ ಅಬೂಬಕರ್ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಬ್ಲಡ್ ಹೆಲ್ತ್ ಕೇರ್ ಮತ್ತು ನಮ್ಮ ಸೈಯದ್ ಮದನಿ ಆಡಳಿತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರನ್ನು ಕೂಡ ನಮ್ಮ ಅಧ್ಯಕ್ಷರು ಅಭಿನಂದಿಸ್ತಾ ಇದ್ದಾರೆ. ಇನ್ನು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು, ಒಳ್ಳೆಯ ಬರಹಗಾರರು, ರಾಜ್ಯೋತ್ಸವ ಪ್ರಶಸ್ತಿಯ ವಿಜೇತರು ಆಗಿರುವಂತಹ ಎಕೆ ಮೊಹಿದ್ದೀನ್ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮೇಲಂಗಡಿಯ ಕೌನ್ಸಿಲರ್ ಜಬ್ಬಾರ್ ಅವರಿದ್ದಾರೆ. ಒಬ್ಬ ಕೌನ್ಸಿಲರ್ ಅಷ್ಟೇ ಅಲ್ಲ, ಅವರು ನಮ್ಮ ನಗರದ ಒಬ್ಬ ಪ್ರತಿಷ್ಠಿತ ಉದ್ಯಮಿ. ಆದರೆ ನೀವು ಸಂಜೆ ಬಂದು ನೋಡಿ, ಒಬ್ಬ ಸ್ವಯಂ ಸೇವಕನಾಗಿ ಸಾಮಾನ್ಯ ನೌಕರನಂತೆ ಸರಳತೆಯಿಂದ ಎಲ್ಲಾ ಕೆಲಸವನ್ನು ಮಾಡುವಂತಹ ಜಬ್ಬಾರ್ ಅವರು ಜನಪ್ರತಿನಿಧಿಯಾಗಲು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಮ್ಮ ಸಂಸ್ಥೆ ಮತ್ತು ಬ್ಲಡ್ ಹೆಲ್ತ್ ಕೇರ್ ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಯುವ ನೇತಾರರಾದ SDPI ನಾಯಕರು ಆಗಿರುವಂತಹ ನಿಜಾಮ್ರವರಿದ್ದಾರೆ. ಈ ಪರಿಸರದ ಕೌನ್ಸಿಲರ್ ಆಗಿ ಅವರ ಶ್ರೀಮತಿಯವರಿದ್ದಾರೆ. ಅವರ ಪತಿಯಾಗಿ ಮತ್ತು ರಾಜಕೀಯ ಸಾಮಾಜಿಕ ರಂಗಗಳಲ್ಲಿ ಮುಂದುವರಿಯುತ್ತಿರುವಂತಹ ನಿಜಾಮ್ರವರಿಗೆ ನಮ್ಮ ಸೈಯದ್ ಮದನಿ ಆಡಳಿತ ಸಮಿತಿಯ ಪರವಾಗಿ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಪರವಾಗಿ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಏನಪ್ಪಯ್ಯ ಹಾಸ್ಪಿಟಲಿನ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಮತ್ತು ಇಂತಹ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಚುರುಕಿನಿಂದ ಸಕ್ರಿಯರಾಗಿ ಕೆಲಸ ಮಾಡಿರುವಂತಹ ಅರ್ಫಾಜ್ ನವಾಜ್ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಂಡಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ KS ಹೆಗಡೆ ಆಸ್ಪತ್ರೆಯ ಪ್ರತಿನಿಧಿಯಾಗಿ ಬ್ಲಡ್
ಕ್ಯಾಂಪ್ ಎಲ್ಲಿ ಆದರೂ ಕೂಡ ಅಲ್ಲಿ ಹಾಜರಿರುವಂತಹ ಮರ್ಯಾದವರನ್ನ ನಾನು ಹೃತ್ಪೂರ್ವಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನೆರೆದ ಎಲ್ಲ ಸಭಿಕರಿಗೂ ರಕ್ತದಾನಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನ ಮುಂದುವರಿಸುವಂತೆ ಕೇಳಿಕೊಳ್ತಿದ್ದೇನೆ. ಜೈ ಹಿಂದ್. ಜೈ ಹಿಂದ್. ವೇದಿಕೆಯಲ್ಲಿರುವ ಗಣ್ಯರನ್ನು, ಆಗಮಿಸಿದ ನಮ್ಮ ನಿಮ್ಮೆಲ್ಲರನ್ನು ಬಹಳಷ್ಟು ಪ್ರೀತಿಯಿಂದ, ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸಿದ ಮಾಧ್ಯಮ ಪ್ರತಿನಿಧಿಯಾಗಿ ಸಿದ್ಧತೆ, ಬದ್ಧತೆ, ಪ್ರಬುದ್ಧತೆಯ ತುಡಿತಗಾರರಾಗಿ ಸ್ವಾಗತಿಸಿದ ಫಾರೂಕುಲ್ಲಾ ಅವರಿಗೆ ಸ್ವಾಗತವನ್ನ ಬಯಸುತ್ತಾ 5,68,000 ಗ್ರಾಮಗಳು, 614 ಜಿಲ್ಲೆಗಳು, 30 ರಾಜ್ಯಗಳು, 3,618 ಭಾಷೆಗಳು, 6,400 ಜಾತಿಗಳು, 6 ಪ್ರಮುಖ ಧರ್ಮಗಳು, 29 ಹಬ್ಬಗಳು, 3 ಸಾಗರಗಳನ್ನೊಳಗೊಂಡ ಈ ನಮ್ಮ ದೇಶ ಮೇರಾ ಭಾರತ್ ಮಹಾನ್. ಪುಣ್ಯ ಭೂಮಿ, ತಪೋಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಆಧ್ಯಾತ್ಮಿಕತೆಯ ಪುಣ್ಯ ಪುರುಷರ, ಸಾಧು ಸಂತರ, ಸಂತ ಕಬೀರರ ನಲ್ಲಿ ದಾಡಿದ ಒಲವಿನ ಈ ನಮ್ಮ ದೇಶ ಭಾರತ ಮೇರಾ ಭಾರತ್ ಮಹಾನ್. ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಉಲ್ಲಾಲದ ಹೃದಯ, ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗವಾದಂತಹ ಈ ಉಲ್ಲಾಲದಲ್ಲಿ ಕುತುಬುಜ್ಜಮಾನ್ ಹಜರತ್ ಸೈಯದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸರ್ರುಲ್ ಅಜೀಜ್ ಆಧ್ಯಾತ್ಮಿಕತೆಯ ಸರ್ವೋನ್ನತ ನಾಯಕರಾಗಿರ್ತಕ್ಕಂಥ ಇವರ ಈ ಸನ್ನಿಧಿಯಲ್ಲಿ ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರ, ಈ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದೇವೆ. ಇದೀಗ ನಾವು ಪ್ರಪ್ರಥಮವಾಗಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ನ ಜರ್ಸಿಯನ್ನ ಬಿಡುಗಡೆ ಮಾಡುವ ಮೂಲಕ, ಟಿ ಶರ್ಟ್ ಅನ್ನ ಬಿಡುಗಡೆ ಮಾಡುವ ಮೂಲಕ ಬಹುಮಾನ್ಯರಾದ ಈ ಒಂದು ಮಸೀದಿಯ ಅಧ್ಯಕ್ಷರಾಗಿ ಸರ್ವ ಕ್ಷೇತ್ರದಲ್ಲೂ ಕೂಡ ಅಪವಾದ, ಅಪಮಾನ, ಅಪಚಾರ, ಅಪಸ್ವರ, ಅಪಜಯ, ಅಡಚಣೆ, ಅಪಕೀರ್ತಿ, ಅಪನಂಬಿಕೆ ಯಾವುದೂ ಇಲ್ಲದೆ ಅಧಿಕಾರದ ಆದರ್ಶದ ಅಧಿಪತಿಯಾಗಿ, ಅಪರೂಪದ ಅಕ್ಕರೆಯ ಅಪರಂಜಿಯಾಗಿ ಅರಸಿ ಬಂದವರಿಗೆ ಅಂತರಾಲದ ಅಭಯ ನೀಡಿ 6.5 ಕೋಟಿ ಜನರ ಅಭಿನಂದನೆಗೆ ಅರ್ಹರಾದ, ಅಲ್ಲಾಹನ ಅಪಾರ ಅನುಗ್ರಹದಲ್ಲಿ ಅಜಯರಾದ ಬಹುಮಾನ್ಯರಾದ ರಶೀದಾಜಿ ಅವರು ಈ ಒಂದು ಜರ್ಸಿಯನ್ನ ಬಿಡುಗಡೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ನೂತನ ಜರ್ಸಿ, ನೂತನ ಟಿ ಶರ್ಟ್ ಅನಾವರಣಗೊಳ್ತಾ ಇದೆ. ಈ ಸುಂದರ ವೇದಿಕೆಯಲ್ಲಿ ಕುತುಬುಜ್ಜಮಾನ್ ಹಜರತ್ ಸೈಯದ್ ಶರೀಫುಲ್ ಮದನಿ ಉಲ್ಲಾಲ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ, ಬಹಳಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ದಾನಗಳಲ್ಲಿ ಪರಮಶ್ರೇಷ್ಠವಾದಂತಹ ದಾನ ರಕ್ತದಾನದ ಈ ಸಮಕ್ಷಮದಲ್ಲಿ ರಶೀದಾಜಿ ಅವರ ದಿವ್ಯ ಹಸ್ತದಲ್ಲಿ ಇದೀಗ ಜರ್ಸಿ ಬಿಡುಗಡೆ ಆಗ್ತಾ ಇದೆ. ನಮ್ಮ ಸಂಸ್ಥೆಯ ಯಾವ ತಾಯಿಯ ಕಣ್ಣೀರಿಗೂ ಒಂದು ಮಗುವನ್ನ ಉಳಿಸಲು ಸಾಧ್ಯವಿಲ್ಲ. ಯಾವ ತಾಯಿಯ ಕಣ್ಣೀರಿಗೂ ಒಂದು ಮಗುವನ್ನ ಉಳಿಸಲು ಸಾಧ್ಯವಿಲ್ಲ. ನಿಮ್ಮಂತ ದಾನಿಗಳ ರಕ್ತದಿಂದ ಮಾತ್ರ ಮಗುವಿನ ಜೀವವನ್ನ ಉಳಿಸಬಹುದು. ನಮ್ಮ ಅಡ್ವೈಸರ್ ನೇ ವಾರ್ಷಿಕ ಮತ್ತು 21ನೇ ಪಂಚವಾರ್ಷಿಕ ಗುರು ಸಮಾರಂಭದ ಈ ಸಂದರ್ಭದಲ್ಲಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಸಹಯೋಗದೊಂದಿಗೆ ಒಂದು ಬೃಹತ್ ರಕ್ತದಾನ ಶಿಬಿರವನ್ನ ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು ಅದನ್ನು ಸಂಪೂರ್ಣವಾಗಿ ವ್ಯವಸ್ಥೆಗೊಳಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿಕೊಂಡಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿದ್ದ ಎಲ್ಲ ಗಣ್ಯರನ್ನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸಿದ ಈ ಒಂದು ಪುಣ್ಯ ಕಾರ್ಯ ರಕ್ತದಾನ ಶಿಬಿರ ಯಾವತ್ತೂ ಎಲ್ಲ ಕಡೆ ತಮ್ಮ ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದಿಂದ ಆಗುವಂತ ನಾವು ಕಂಡಿದ್ದೇವೆ. ಇನ್ನಷ್ಟು ಹೆಚ್ಚಿನ ಈ ಬ್ಲಡ್ ಕ್ಯಾಂಪ್ ಮಾಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವ ಮಾತಿನೊಂದಿಗೆ ಇವತ್ತು ಸಂಗ್ರಹವಾಗುವಂತ ಈ ರಕ್ತ ಎಲ್ಲಿ ಕೂಡ ಮಿಸ್ಯೂಸ್ ಆಗದೆ, ಅಂದ್ರೆ ಕೆಟ್ಟು ಹೋಗದೆ, ಉಪಯೋಗಕ್ಕಿಲ್ಲದೆ
ಹೋಗುವುದಕ್ಕಿಂತ ಬಡವರಿಗೆ ಏನು ರೋಗಿಗಳಿಗೆ ಅತ್ಯವಶ್ಯಕ ಇದೆಯಾ ಆ ರಕ್ತಗಳ ಮೂಲಕ ಅವರ ಜೀವ ಉಳಿಸುವ ಕೆಲಸ ಆಗಲಿ ಅಂತ ಹೇಳಿ ಹಾರೈಸಿ ಈ ಒಂದು ಕಾರ್ಯಕ್ರಮವನ್ನ ನೀವು ಇಲ್ಲಿ ನಮ್ಮ ಜೊತೆಯಲ್ಲಿ ಹಮ್ಮಿಕೊಂಡದಕ್ಕಾಗಿ ದರ್ಗಾ ವತಿಯಿಂದ ಅಭಿನಂದನೆ ಮಾಡಿಕೊಂಡು ಈ ವೇದಿಕೆ ಮೇಲೆ ಇವತ್ತು ವಿಶೇಷವಾದ ಇಬ್ಬರು ಅತಿಥಿಗಳಿದ್ದಾರೆ. ಅವರು ಬಾಬು ಬಂಗೇರ ಮತ್ತು ರವೀಂದ್ರ ರಾಜ್ ಅವರು ನಾನು ಬಹಳ ವರ್ಷಗಳ ಹಿಂದೆ 87ರಿಂದ ಇಂದಿನವರೆಗೆ ಅಣ್ಣ ತಮ್ಮಂದಿರಿಂದ ನಾವು ಇದ್ದೇವೆ. ಎಲ್ಲ ವಿಚಾರಗಳಲ್ಲಿ ನಾವು ಹೇಗೆ ಇದೆ ಎಂಬುದನ್ನ ಉಳ್ಳಾಳದಲ್ಲಿ ಹಲವಾರು ಸಾಕ್ಷಿಗಳಿದೆ. ಅದನ್ನೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಇವತ್ತು ನನಗೆ ಕೆಲವು ಅಡಚಣೆ ಇದೆ. ಇನ್ನೂ ಕೂಡ ಬಾಬು ಬಂಗೇರ ಮಾತಾಡಿದಾಗ ಆ ವಿಚಾರವನ್ನು ಮಂಡಿಸಬಹುದು. ನಮ್ಮ ಈ ಒಂದು ಸ್ನೇಹ ಆ ಸಮ್ಮೇಳನ ಯಾವ ರೀತಿ ಇದೆ ಅದು ಉಳ್ಳಾಳಕ್ಕೆ ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಸಾಕ್ಷಿ ಮಾದರಿ ಆಗಲಿ. ಆ ಮೂಲಕ ನಾವು ಸುಖ ಶಾಂತಿಯಿಂದ ಸಹನೆಯಿಂದ ಬಾಳುವಂತ ಒಂದು ನಾಡಾಗಲಿ ಅಂತ ಹೇಳಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜಿಸಿ ಸಹಕರಿಸಿದ ಎಲ್ಲರಿಗೆ ವಂದಿಸಿ ಫಾರೂಕ್ ಉಲ್ಲಾಲ್ ರವರು, ಜಬ್ಬಾರ್ ಅವರಿದ್ದಾರೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಅಬೂಬಕರ್ ಹಾಜಿ ಅವರಿದ್ದಾರೆ, ನಿಜಾಮ್ ಇದ್ದಾರೆ, ಹಾಜಿ ಎ.ಕೆ. ಮೊಯ್ದೀನ್ ಅವರಿದ್ದಾರೆ, ಜಮಾಲುದ್ದೀನ್ ಅವರಿದ್ದಾರೆ. ಇವರೆಲ್ಲ ಇದ್ದುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಸಭೆ ಮುಕ್ತಾಯ ಮಾಡುವವರೆಗೆ ಇರಬೇಕು ಅಂತ ಕೇಳಿಕೊಂಡು ನಾನು ಇಲ್ಲಿಂದ ತೆರಳಿಕ್ಕೆ ನೀವು ಅನುಮತಿ ನೀಡಬೇಕು. ಮಗದೊಮ್ಮೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರ ಈ ಸೇವೆ ಅಲ್ಲಾಹನು ಮೆಚ್ಚಲಿ. ಇನ್ನಷ್ಟು ಕಾಲ ಹೆಚ್ಚಿನ ಬಡವರಿಗೆ ಬೇಕಾದಂತ ಸಮಾಜ ಸೇವೆ ಮಾಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಿದ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಬ್ಬ ಮಾನವರ ರಕ್ತದ ಬಣ್ಣ ಒಂದೇ. ಇದರ ತಿರುಳನ್ನ ಪ್ರತಿಯೊಬ್ಬರು ಅರಿತರೆ ಸಮಾಜದಲ್ಲಿ ಸೌಹಾರ್ದಯುತವಾದಂತಹ ಬದುಕು ನಡೆಸಲು ಸಾಧ್ಯ. ಅರ್ಥಪೂರ್ಣವಾದಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಹುಮಾನ್ಯರಾದ ರಶೀದಾಜಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ವಿದ್ಯೆ ಬಂದಿದೆ, ವಿನಯ ಹೋಗಿದೆ. ಸಮೃದ್ಧಿ ಬಂದಿದೆ, ಸಂಸ್ಕೃತಿ ಹೋಗಿದೆ. ಜಾತಿ ಬಂದಿದೆ, ಪ್ರೀತಿ ಹೋಗಿದೆ. ಸ್ವಾತಂತ್ರ್ಯ ಬಂದಿದೆ, ಸೌಜನ್ಯ ಹೋಗಿದೆ. ಸಿದ್ಧಿ ಬಂದಿದೆ, ಸಾಧನೆ ಹೋಗಿದೆ. ಮಾತು ಬಂದಿದೆ, ಕೃತಿ ಹೋಗಿದೆ. ಓದದ್ದನ್ನ ಮರಳಿ ಪಡೆಯೋಣ. ಈ ಸುಂದರ ಸಮಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ, ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಬಾಬು ಬಂಗೇರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಸುಂದರವಾದಂತಹ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಶುಭವನ್ನ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. 1987ರಲ್ಲಿ ಉಳ್ಳಾಲದಲ್ಲಿ ಮಂಡಲ ಪಂಚಾಯತ್ ರಚನೆಯಾದಾಗ ಅವರು ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಈ ಊರಿನಲ್ಲಿ ಏನಾದರೂ ಅಶಾಂತಿ ಆದ್ರೆ ಆ ದಿವಸ ನಾವು ಒಟ್ಟಾಗಿದ್ದುಕೊಂಡು ಎತ್ತಿನ ಗಾಡಿಯಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಯಾತ್ರೆ ಮಾಡಿದ್ದೇವೆ. ಅದು ನಮಗೆ ಈಗಲೂ ನೆನಪುಂಟು. ಎತ್ತಿನ ಗಾಡಿಯಲ್ಲಿ ಅಬ್ದುಲ್ ರಶೀದ್ ಮತ್ತು ನಾವು ಮೈಯದ್ ಇರ್ಬೋದು ಅಥವಾ ಫಾರೂಕುಲ್ಲಾಲ್ ಇರ್ಬೋದು, ಇತರರು ಇದ್ದುಕೊಂಡು ನಾವು ಗಾಡಿಯಲ್ಲಿ ಯಾತ್ರೆ ಮಾಡಿ ಇಂತಹ ಅಹಿತಕರ ಘಟನೆ ಆಗಬಾರ್ದಂತ ಊರಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಎಲ್ಲರೂ ಕೆಲಸ ಮಾಡಿದ್ದೇವೆ. ಅದರಿಂದ ನಾನು ಆ ಹೊತ್ತೇ ಅಬ್ದುಲ್ ರಶೀದ್ರನ್ನು ಹೇಳ್ತಿದ್ದೆ, ನಿಮಗೆ ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇರ್ತದೆ. ಇನ್ನೂ ಕೂಡ ದರ್ಗಾದ ಅಧ್ಯಕ್ಷರಾದ್ರು, ಇಷ್ಟು ಸಣ್ಣ ಪ್ರಾಯದಲ್ಲಿ ಅವರ ಅಧ್ಯಕ್ಷರಾದ್ರು, ಅವರ ಅಧ್ಯಕ್ಷ ಸ್ಥಾನದಲ್ಲಿ ಹಲವಾರು ಒಳ್ಳೆಯ ಕೆಲಸಗಳಾಗಿದೆ ಇಲ್ಲಿ. ಆದ್ರೆ 5 ವರ್ಷಕ್ಕೆ ಆಗುವಂತ ಉರುಸನ್ನು ಈ ಕೊರೋನಾ ಮಹಾಮಾರಿಯಿಂದಾಗಿ 2 ವರ್ಷ ತಡವಾಗಿ ಮಾಡಿದ್ರು. ಈ ವರ್ಷ ಈ ಉರುಸ್ ಸಮಾರಂಭ ಅತ್ಯಂತ ಯಶಸ್ವಿ ಆಗ್ಬೇಕಂತ ನಮ್ಮೆಲ್ಲರ ಬಯಕೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅಜ್ಮೀರ್ ಬಿಟ್ಟು ಇದು 2ನೇ ಅಜ್ಮೀರ್, ಇದು ದಕ್ಷಿಣ ಭಾರತದಲ್ಲಿದೆ. ನಾವು ಕೂಡ ಸಾಧಾರಣ ಇದು ನಾನು ಬರುವುದು 12ನೇ ಉರುಸ್, ಹೆಚ್ಚಿನ ಅಂಶ 60 ವರ್ಷ ಆಯ್ತು. ನಾನು 12 ವರ್ಷದವನಿರುವಾಗ ಇಲ್ಲಿ ಸರ್ಬತ್ ಮಾಡ್ತಿದ್ರು. ಆಗ ಸರ್ಬತ್ ಈಗಲೂ ಉಂಟು. ಸರ್ಬತ್ ಬಂದು ನಾವು ಕುಡಿದಿದ್ದೇವೆ. ಇಲ್ಲಿ ಕುಡಿದು ಮತ್ತು ಪ್ರಾರ್ಥನೆ ಮಾಡಿ ಹೋಗ್ತಿದ್ದೆ. ಈಗಲೂ ಕೂಡ ನಾವು ಬಂದವರು ಸೈಯದ್ ಮದನ್ನಿ ಅವರಿಗೆ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದದ್ದು. ಯಾಕೆಂದ್ರೆ ನಮಗೆ ವಿಶ್ವಾಸ ಉಂಟು, ಎಲ್ಲ ದೈವಗಳ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಯಾಕಂದ್ರೆ ದೇವರ ದಯೆ ಇದ್ದರೆ ನಮಗೆ ಎಂತ ಕೆಲಸ ಮಾಡ್ಲಿಕ್ಕೆ ಕೂಡ ಆಗುದು. ನಾವು ಎಷ್ಟು ಹಣವಂತರಿರ್ಬೋದು, ಎಷ್ಟು ವಿದ್ಯಾವಂತರಿರ್ಬೋದು, ದೇವರ ದಯೆ ಬೇಕು ನಮಗೆ. ಆದ್ರಿಂದ ಈ ದರ್ಗಾದವರು ಹಲವಾರು ಶಾಲೆಗಳನ್ನು ಮಾಡಿದ್ದಾರೆ, ITI ಮಾಡಿದ್ದಾರೆ. ಅದೇ ರೀತಿ
ಕೆಲವು ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಪಾಪದ ಜನರಿಗೆ ತುಂಬಾ ಉಪಕಾರ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಬಂದಂತ ಯಾತ್ರಿಗಳಿಗೆ ಮಧ್ಯಾಹ್ನದ ಹೊತ್ತು ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಕೂಡ ಮೊನ್ನೆ ನಮ್ಮ ಸಂದರ್ಭದಲ್ಲಿ ಮಾತನಾಡುವಾಗ ಒಬ್ರು ಹೇಳಿದ್ರು ಕೋಟೆಪುರದವರು, ಈಗ ಕೂಡ ಮಧ್ಯಾಹ್ನ ಗಂಜಿ ಚಟ್ನಿ ಕೊಡ್ತಾ ಇದ್ದಾರೆ. 3 ಕ್ಯಾಂಟೀನ್ ಉಂಟು, ಬಂದವರಿಗೆ ಚಾದ ವ್ಯವಸ್ಥೆ ಉಂಟು. ಮೊನ್ನೆ 1-2 ದಿವಸ ಮುಂಚೆ ನಮ್ಮಲ್ಲಿ ಒಬ್ರು ಕೋಟೆಪುರ ಹೇಳಿದ್ರು. ನಮಗೆ ಅದು ಕೇಳಿ ಸಂತೋಷ ಆಗ್ತದೆ. ಯಾಕೆಂದ್ರೆ ಬಿರಿಯಾನಿ ಅಂತ ಅವರಿಗೆ ಸರ್ ಅವರು ಹೇಳಿದ್ರು. ಆದ್ರಿಂದ ಅಬ್ದುಲ್ ರಶೀದ್ ಅವರು ಮಾಡಿದಂತ ಕೆಲಸ, ಎಷ್ಟೋ ಟೀಕೆ ಟಿಪ್ಪಣಿ ಕೇಳಿ ಬಹಳ ಶಾಂತಿ ಮನುಷ್ಯ ಅವರು. ಯಾವ ಗಲಾಟೆಗೆ ಆಸ್ಪದ ಕೊಡ್ಲಿಕ್ಕಿಲ್ಲ, ಎಲ್ಲರಲ್ಲಿ ಬಂದವರು ಒಳ್ಳೆ ರೀತಿಯಲ್ಲಿ ಮಾತನಾಡುವುದು. ಯಾವ ರೀತಿ ಗಲಾಟೆ ಆದರೂ ಅದನ್ನು ಅವರು ಸಮಾಧಾನದ ಮೂಲಕ ಸರಿಪಡಿಸಿಕೊಡ್ತಾರೆ. ಬಹಳ ವ್ಯಕ್ತಿ. ಇನ್ನೂ ಕೂಡ ಅವರಿಗೆ ಈ ದರ್ಗಾದ ಅಧ್ಯಕ್ಷ ಸ್ಥಾನ ಅಲ್ಲದೆ ರಾಜಕೀಯದಲ್ಲಿ ಕೂಡ ಉತ್ತಮ ಭವಿಷ್ಯ ಬರಲಿ ಅಂತ ನಾನು ಸೈಯದ್ ಬಂದೇರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದ್ರೆ ಅವರಿಂದ ಊರಿಗೆ ತುಂಬಾ ಕೆಲಸ ಆಗಬೇಕು. ಇದಕ್ಕಿಂತ ನನಗೆ ಪರಿಚಯ ಇದ್ದವರು ಹಾಜಿ UK ಇಬ್ರಾಹಿಂ ಅಂತ. ಹಾಜಿ UK ಇಬ್ರಾಹಿಂ ರವರು ಕೂಡ ಏನಾದರೂ ಆದ್ರೆ ನಮ್ಗೆ ಫೋನ್ ಮಾಡ್ತಿದ್ರು. ನಾವು ಸಣ್ಣ ಪ್ರಾಯದವರಾದ್ರೂ ಅವರ ಹಿರಿಯರು, ನಾವು ಅವ್ರಿಗೆಲ್ಲ ಗೌರವ ಕೊಡ್ತಿದ್ದೇವೆ. ಒಂದು ಫೋನ್ ಮಾಡಿ ಆಸ್ಪತ್ರೆಯಲ್ಲಿ ಯಾರಾದ್ರೂ ಇದ್ದರೆ ಅದರಲ್ಲಿ ಜಾತಿ ಭೇದ ಇಲ್ಲ, ಹಾಜರ ಅವರಲ್ಲಿ ಹಣ ಕಟ್ಟಲಿಕ್ಕೆ ಇಲ್ಲ, ಬೇಡ ಅಂತ ಆಸ್ಪತ್ರೆಯಲ್ಲಿ ಲಾಸ್ ಆಗಿ ಹೋಯ್ತು. ಈಗ ಅದ್ರ ಶಾಲೆಗೆ ಅವರು ITIಗೆ ಮಕ್ಕಳು ಸೇರಿಸ್ಬೇಕಂದ್ರೆ ಹಣ ಕಟ್ಟದೆ ಕೆಲವು ಮಕ್ಕಳಿಗೆ ಅವರು ಸೀಟ್ ಕೊಟ್ಟಿದ್ದಾರೆ. ಅದು ನನಗೆ, ನಾನು ಫೋನ್ ಮಾಡಿದ್ದೇನೆ, ನಾನು ಮಾತಾಡಿದೆ ಅವರಲ್ಲಿ. ಅವರಿಂದಾಗಿ ಕೂಡ ಅವರ ಮುಂಚೆ ಕೂಡ ಈ ದರ್ಗಾ ಅಭಿವೃದ್ಧಿ ಆಗ್ತಾ ಬಂದಿದೆ. ಇನ್ನು ಕೂಡ ಇದು ಅಭಿವೃದ್ಧಿ ಆಗಬೇಕು. ಶಾಲೆಗೆ ಹೆಚ್ಚಿನ ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ನಮ್ಮಲ್ಲಿರುವವರು ಬಹಳ ಪಾಪದ ಮಕ್ಕಳು. ಈಗ ಆಂಗ್ಲ ಮಾಧ್ಯಮದಿಂದಾಗಿ ಇಲ್ಲೆಲ್ಲ ಇರುವುದು ಬಹಳ ಕಡಿಮೆ ಫೀಸ್. ನಮ್ದು ಕೂಡ ಭಾರತ್ ಇಂಗ್ಲಿಷ್ ಮೀಡಿಯಂ ಉಂಟು, ಅದೇ ರೀತಿ ಹಜ್ರತ್ ಸ್ಕೂಲ್ ಉಂಟು. ನಮ್ಮ ಊರಿನ ಮಕ್ಕಳಿಗೆ ನಮ್ಮ ಯಾರಾದ್ರೂ ಹಣ ಇಲ್ಲದಿದ್ದರೆ ಅವ್ರಿಗೆ ನಾವು ಸೀಟ್ ಕೊಡಲೇಬೇಕು. ನಮ್ಮ ಊರಿನ ಮಕ್ಕಳಿಗೆ ಯಾರೇ ಆದ್ರೆ ಅವರಿಗೆ ನಾವು ಸೀಟ್ ಕೊಡಬೇಕು. ನಾನು ಕರೆಸ್ಕೊಂಡಿರೋ 38 ವರ್ಷದ ಶಾಲೆಯಲ್ಲಿ ನಾನು ಯಾವ ಮಕ್ಕಳನ್ನು ಕೂಡ ಅದರಲ್ಲಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ನೋಡಿಲ್ಲ. ಹಣ ಇಲ್ಲದ ಅವ್ರಿಗೆ ಸೀಟ್ ಕೊಟ್ಟಿದ್ದೇನೆ. ನಮ್ಮ ಕಮಿಟಿಯಲ್ಲಿ ನಮಗೆಲ್ಲ ಜಟಾಪಟಿ ಆಗ್ತಿತ್ತು. ಆದರೂ ಪಾಪದ ಮಕ್ಕಳಿಗೆ ಸೀಟ್ ಕೊಟ್ಟು ಈಗ ದಾರಿಯಲ್ಲಿ ಹೋಗುವ ನಮಸ್ಕಾರ ಕೊಡ್ತಾರೆ. ಹೆಣ್ಣು ಮಕ್ಕಳು ಕೂಡ 1-2 ಡಾಕ್ಟರ್ ಆಗಿದ್ದಾರೆ. ಉಪ್ಪಳದಲ್ಲಿ ಮದುವೆ ಆಗಿತ್ತು ಅವರಿಗೆ. ಉಪ್ಪಳದಿಂದ ಇಲ್ಲಿ ಬಂದು ಮದುವೆಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವರು ಒಂದು ಉಪಕಾರ ಮಾಡಿದ್ದಕ್ಕೆ ಒಂದು ಗುರುತು ಅವರದ್ದು. ಆದ್ದರಿಂದ ಈ ದರ್ಗಾ ದೇಶ ಅಜ್ಮೀರ್ನ ಹಾಗೆ ಇದು ಅಭಿವೃದ್ಧಿ ಆಗಲಿ. ಇಲ್ಲಿಯ ಜನತೆ ನಾವೆಲ್ಲ ಸೌಹಾರ್ದತೆಯಿಂದ ಇರುವ. ಯಾಕಂದ್ರೆ ಇವತ್ತು ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ. ರಕ್ತ, ಒಬ್ಬ ಮುಸ್ಲಿಮನ ರಕ್ತ ಅದು ಹಿಂದೂಗೆ ಹೋಗ್ತದೆ, ಹಿಂದುವಿನ ರಕ್ತ ಮುಸ್ಲಿಮನಿಗೆ ಹೋಗ್ತದೆ. ಆದ್ರಿಂದ ರಕ್ತದಲ್ಲಿ ಯಾವ ಭೇದವಿಲ್ವೋ ಅದು ಅರ್ಹರಿಗೆ ಆ ರಕ್ತ ಹೋಗ್ಬೇಕು. ಅದರಲ್ಲಿ ಏನಾದ್ರು ದುರುಪಯೋಗ ಆಗ್ಬಾರ್ದು ಅಂತ ಹೇಳಿಕೊಂಡು ನನಗೆ 2 ಮಾತನಾಡಲು ಅವಶ್ಯಕ ಮಾಡಿಕೊಟ್ಟಂತ ದರ್ಗಾ ಸಮಿತಿಯವರಿಗೆ ನಾನು ಕೃತಜ್ಞತೆ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಕೆಲವೊಂದು ಪರಿಚಯವನ್ನ ನಿಮ್ಮ ಮುಂದೆ ಪರಿಚಯಿಸಲಿಕ್ಕಿದ್ದಾರೆ. ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಅಡ್ಮಿನ್ ಬಲಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶಂಶುದ್ದೀನ್ ಬಲ್ಕುಂಜೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಅದೇ ರೀತಿ ನಮ್ಮ ಮುಸ್ಲಿಮೇತರ ಎಲ್ಲ ಸದಸ್ಯರಿಗೂ ಶುಭ ಮುಂಜಾನೆಯ ಶುಭ ಕಾಮನೆಗಳು. ಆತ್ಮೀಯರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಸೈಯದ್ ಮದನಿ ದರ್ಗಾ ವಿಶ್ವದಲ್ಲಿಯೇ ಖ್ಯಾತಿ ಪಡೆದಂತಹ ಒಂದು ಪ್ರಸಿದ್ಧ ಧರ್ಮ ಕೇಂದ್ರ ಮಾತ್ರವಲ್ಲ, ಒಂದು ಸುಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರ ಅನ್ನೋದರಲ್ಲಿ 2 ಮಾತಿಲ್ಲ. ಈ ಒಂದು ಪುಣ್ಯ ಮಣ್ಣಿಗೆ ದೇಶದ ವಿವಿಧ ರಾಜ್ಯಗಳಿಂದ ಹಲವಾರು ಭಕ್ತಾಭಿಮಾನಿಗಳು ಬಂದು ಸಂದರ್ಶನ ಮಾಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಜಾತಿ ಭೇದ ವರ್ಣ ಏನೂ ಇಲ್ಲದೆ ಎಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನುವಂತಹ ಒಂದು ಶಿಸ್ತಿನ ಒಂದು ಊರಾಗಿದೆ ನಮ್ಮ ಈ ಉಳ್ಳಾಲದ ಸೈಯದ್ ಮದನಿ ಪ್ರದೇಶ.
ಇಂತಹ ಈ ಒಂದು ಪುಣ್ಯ ಮಣ್ಣಿನಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಗೆ ಒಂದು ರಕ್ತದಾನ ಶಿಬಿರವನ್ನು ಮಾಡುವಂತಹ ಅವಕಾಶ ಸಿಕ್ಕಿದ್ದಕ್ಕಾಗಿ ಪ್ರಥಮವಾಗಿ ಸರ್ವಶಕ್ತನಾದ ಸೃಷ್ಟಿಕರ್ತನನ್ನ ನಾವು ಸ್ತುತಿಸ್ತಾ ಇದ್ದೇವೆ. ಅದೇ ರೀತಿ ಈ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯು ಯಾವ ರೀತಿ ಹುಟ್ಟಿ ಬಂತು, ಯಾತಕ್ಕಾಗಿ ಬಂತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 3 ವರ್ಷಗಳ ಹಿಂದೆ ಅಥವಾ ಒಂದು 4 ವರ್ಷದ ಈ ಒಂದು ಗಡುವಿನಲ್ಲಿ ಒಂದು ಸುಪ್ರಸಿದ್ಧ ಆಸ್ಪತ್ರೆಗೆ ನಮ್ಮ ಯುವಕರು ಭೇಟಿ ನೀಡಿದಾಗ ಅಲ್ಲಿ ಒಬ್ಬ ರೋಗಿಗೆ ಅಗತ್ಯವಿದ್ದಂತಹ ಒಂದು ರಕ್ತವು ಬಹಳ ಪ್ರಾಮುಖ್ಯತೆ ಹೊಂದಿತು. ಅದನ್ನು ಹೊಂದಿಸಲು, ಅದನ್ನು ಆ ಒಂದು ರೋಗಿಗೆ ತಲುಪಿಸಲು ಅವರ ಕುಟುಂಬದವರು ಹರಸಾಹಸ ಪಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ನಮ್ಮ ತಂಡದ ಒಂದಿಬ್ಬರು ಯುವಕರು ಅದನ್ನ ಮನಗಂಡು ಆ ಒಂದು ರೋಗಿಗಳ ಸಂಬಂಧಿಕರ ಆ ಕಣ್ಣಿನಲ್ಲಿ ಬರುವಂತಹ ದುಃಖದ ಒಂದು ಅಸಹಾಯಕತೆಯ ಒಂದು ಆ ಮನೋಭಾವವನ್ನ ಅರಿತು ಅವರ ಕಣ್ಣೀರನ್ನ ಕಂಡು ಇಂತಹ ಈ ಒಂದು ಪರಿಸ್ಥಿತಿಯನ್ನ ನಾವು ನಿಭಾಯಿಸಬೇಕು. ಇಂತಹ ಪರಿಸ್ಥಿತಿ ಮುಂದೆ ಬರುವ ಯಾವುದೇ ರೋಗಿಗಳಿಗೂ ಆಗಬಾರದು. ಅದನ್ನ ನಾವು ಪೂರೈಕೆ ಮಾಡಿಕೊಡಲು ನಮ್ಮಿಂದ ಸಾಧ್ಯವಿದ್ದಷ್ಟು ಶ್ರಮಿಸಬೇಕು ಅನ್ನುವಂತಹ ಒಂದು ದಿಟ್ಟ ಹೆಜ್ಜೆಯನ್ನಿಡ್ತಾ ಕೆಲವೊಂದು ಸದಸ್ಯರ ಉದಾರ ಮನಸ್ಸಿನಿಂದ ಈ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯು 2018 ಜುಲೈ 25ರಂದು ಈ ಒಂದು ಪ್ರದೇಶದಲ್ಲಿ ಉದಯಿಸಿ ಬಂತು. ಅಂದಿನಿಂದ ಕಾರ್ಯಪ್ರವೃತ್ತರಾದಂತಹ ನಮ್ಮ ಎಲ್ಲ ನಮ್ಮ ಅಡ್ಮಿನ್ಗಳು, ಕಾರ್ಯನಿರ್ವಾಹಕರು ಕರ್ನಾಟಕ ಮಾತ್ರವಲ್ಲದೆ ಕೇರಳ ಹಾಗೂ ಮಹಾರಾಷ್ಟ್ರದವರೆಗೂ ನಮ್ಮ ಈ ಒಂದು ರಕ್ತದಾನ ಶಿಬಿರವನ್ನ ಮಾಡಲು ಮುಂಚೂಣಿಯಲ್ಲಿದೆ ಅಂತ ಹೇಳುವ ಹೆಮ್ಮೆಯ ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆಲ್ಲ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಕಾರ್ಯನಿರ್ವಾಹಕರ ತಂಡವು ಬರೇ ಮಂಗಳೂರು ಅಥವಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿರದೆ ಈ ಕಡೆ ಭಟ್ಕಳದಿಂದ ಹಿಡಿದು ಈ ಕಡೆ ಕೇರಳ, ಅದೇ ರೀತಿ ಮಹಾರಾಷ್ಟ್ರ, ಅದೇ ರೀತಿ ಹೈದರಾಬಾದ್ ಕೂಡ ನಮ್ಮ ಈ ಒಂದು ನಿರ್ವಾಹಕರ ತಂಡ ತಲುಪಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಂತೋಷವನ್ನ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾವು ಯಾವುದೇ ಒಂದು ಪ್ರದೇಶದಲ್ಲಿ ಶಿಬಿರವನ್ನ ಮಾಡೋದಾದರೆ ಅಲ್ಲಿಯ ಶಿಬಿರದ ನಂತರ ಅಲ್ಲಿಯ ಆ ಒಂದು ಪ್ರದೇಶದ ಒಂದು ವಾಟ್ಸಪ್ ಗ್ರೂಪ್ ಅನ್ನ ರಚಿಸ್ತೇವೆ. ಆ ವಾಟ್ಸಪ್ ಗ್ರೂಪ್ ಅನ್ನು ರಚಿಸಿ ಅಲ್ಲಿನ ಪ್ರಮುಖರನ್ನ ಅದರಲ್ಲಿ ಅಡ್ಮಿನ್ಗಳನ್ನಾಗಿ ಮಾಡಿ ಅಲ್ಲಿಯ ಎಲ್ಲರನ್ನು ಆ ಒಂದು ಗ್ರೂಪಿನ ಒಳಗಡೆ ಸೇರಿಸುವಂತೆ ಮಾಡಿ ಅವರಿಗೆ ಯಾವುದೇ ಸಂದರ್ಭದಲ್ಲಿ ದಿನದ 24 ಗಂಟೆಗಳಲ್ಲಿ ಯಾವಾಗ ರಕ್ತದ ಅವಶ್ಯಕತೆ ಬಂತೋ ಆ ಸಂದರ್ಭಗಳಲ್ಲಿ ಅದರಲ್ಲಿ ಒಂದು ಮೆಸೇಜ್ ಅನ್ನು ಹಾಕ್ಲಿಕ್ಕೆ ನಾವು ಹೇಳ್ತೇವೆ. ಆ ಹಾಕಿದ ಮೆಸೇಜ್ ಅನ್ನ ನಮ್ಮ ಕಾರ್ಯನಿರ್ವಾಹಕರ ತಂಡ ಎಲ್ಲ ಗ್ರೂಪ್ ಅಲ್ಲಿ ಇರ್ತದೆ. ಅವರು ಅದನ್ನ ತಗೊಂಡು ಬಂದು ಇನ್ನೊಂದು ನಾವು ಗ್ರೂಪ್ ಮಾಡಿದ್ದೇವೆ ಅರೇಂಜ್ಮೆಂಟ್ ಅಂತ ಹೇಳಿ, ಆ ಗ್ರೂಪಿಗೆ ತಂದು ಹಾಕಿ ಇದನ್ನ ಅರೇಂಜ್ಮೆಂಟ್ ಮಾಡಿ ಕೊಡಬೇಕು ಅಂತ ಹೇಳಿ ಅಲ್ಲಿರುವ ಎಲ್ಲ ಅಡ್ಮಿನ್ಗಳು ಕೂಡ ಪರಿಶ್ರಮ ಪಟ್ಟು ಆ ರೋಗಿಗೆ ತಕ್ಕ ಸಮಯಕ್ಕೆ ಬೇಕಾದ ರಕ್ತವನ್ನು ಒದಗಿಸುವಲ್ಲಿ ಈ 3 ವರ್ಷಗಳಿಂದ ಸಕಲ ಪ್ರಯತ್ನಗಳೊಂದಿಗೆ ನಮ್ಮ ಈ ಒಂದು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕವು ಯಶಸ್ವಿಯಾಗಿದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಕೂಡ ನಾವು ಹೇಳುವುದೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲಿಯಾದರೂ ಕೂಡ ರಕ್ತದ ಅವಶ್ಯಕತೆಗಳು ಬಂದಲ್ಲಿ ಖಂಡಿತವಾಗಿಯೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದಕ್ಕೋಸ್ಕರ ನಮ್ಮ ವೆಬ್ಸೈಟ್ಗಳು ಕೂಡ ಇದೆ. www.bloodhealthcare.org ಅನ್ನುವಂಥ ವೆಬ್ಸೈಟ್ ಅಲ್ಲಿ ಬಂದು ನೀವು ಇದು ಮಾಡಿದ್ರು ಕೂಡ ನಮ್ಮ ಅಡ್ಮಿನ್ಗಳು ಕೂಡಲೇ ಕಾರ್ಯಪ್ರವರ್ತರಾಗ್ತಾರೆ. ಅದಲ್ಲದಿದ್ರೆ ನಮ್ಮ ವಾಟ್ಸಪ್ ಮೂಲಕ ನೀವು ಸಂಪರ್ಕಿಸಿದಲ್ಲಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿದಲ್ಲಿ ಕೂಡ ನಾವು ಅದನ್ನ ಪೂರೈಸಲಿಕ್ಕೆ ಬದ್ಧರಾಗಿದ್ದೇವೆ. ದಿನದ 24 ಗಂಟೆಗಳು ಕೂಡ ನಿಮಗೋಸ್ಕರ ಸೇವೆ ಮಾಡಲು ನಾವು ನಮ್ಮ ಎಲ್ಲ ಅಡ್ಮಿನ್ ಬಳಗ ತಂಡ ಸಿದ್ಧವಿದೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆತ್ಮೀಯರೇ, ರಕ್ತದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದ ಒಂದು ದಾನ ಆಗಿದೆ.
ಈ ಒಂದು ವಿಷಯವನ್ನು ನಾನು ಖಂಡಿತವಾಗಿ ಹೇಳಬೇಕು. ಯಾಕಂದ್ರೆ ನನ್ನ ಒಂದು ವೈಯಕ್ತಿಕ ಅನುಭವವನ್ನು ನಿಮ್ಮಲ್ಲಿ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಗಲ್ಫ್ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಸೌದಿ ಪ್ರಜೆ ಒಂದು ಆಕ್ಸಿಡೆಂಟ್ ಮೂಲಕ ಅವನಿಗೆ ಶಸ್ತ್ರಚಿಕಿತ್ಸೆಗೆ ಅವಶ್ಯಕತೆ ಬಂತು. ಪ್ರತಿಷ್ಠಿತ ಆಸ್ಪತ್ರೆಗೆ ಅವನನ್ನು ಸೇರಿಸಿದರು. ನಿಜವಾಗಿಯೂ ಅವನು ಹಣಕಾಸಿನಲ್ಲಿ ಆಗಲಿ ಯಾವುದೇ ವಿಚಾರದಲ್ಲಿ ಆಗಲಿ ಅವನು ಅತಿ ಶ್ರೀಮಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಬೇಕಿದ್ದದ್ದು ಬರೀ ಒಂದು 350 ml ರಕ್ತದ ಕಣಗಳು ಮಾತ್ರ. ಸಹೋದರ, ಎಷ್ಟೇ ಹಣವಿರಲಿ, ಎಷ್ಟೇ ಶ್ರೀಮಂತನಾಗಲಿ, ಎಷ್ಟೇ ದೊಡ್ಡವನಾಗಲಿ, ಯಾವುದೇ ಜಾತಿಯವನಾಗಲಿ, ಬಡವನಾಗಲಿ, ಅವನಿಗೆ ರಕ್ತ ಎನ್ನುವಂತಹ ವಸ್ತು, ಅದಕ್ಕೆ ಪರ್ಯಾಯ ವಸ್ತು ಇನ್ನೊಂದಿಲ್ಲ ಅನ್ನೋದನ್ನ ನಾವೆಲ್ಲರೂ ಮನಗಾಡಬೇಕಾದಂತಹ ಒಂದು ತುರ್ತು ಅವಶ್ಯಕತೆ ನಮಗಿದೆ ಸಹೋದರರೇ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ರಕ್ತ ಬೇಕಾದಾಗ ಅವರು ಎಲ್ಲ ಅಲ್ಲಿಯ ಪ್ರಜೆಗಳನ್ನು ಕೂಡ ಚಟಪಡಿಸಿದಾಗ ಕೊನೆಯಲ್ಲಿ ನಮ್ಮ ಒಂದು ತಂಡ ಅಲ್ಲಿ ಹೋಗಿ, ಆಗ ನಮ್ಮ ಬ್ಲಡ್ ಹೆಲ್ತ್ ಕೇರ್ ರಚನೆ ಆಗಲಿಲ್ಲದರೂ ಕೂಡ ಅದರಲ್ಲಿ ನಾನು ಕೂಡ ಆ ಒಂದು ರಕ್ತದಾನ ಮಾಡಲು ಹೋಗಿದ್ದೆ. ನಿಜವಾಗಿಯೂ ಆ ಒಂದು ಸಂದರ್ಭ ನನಗೆ ಹೇಗಾಯ್ತು ಅಂದ್ರೆ, ಆ ಒಂದು ರೋಗಿಯ ಕುಟುಂಬಸ್ಥರು ಅವರು ಒಂದು ಆನಂದ ಬಾಷ್ಪದ ಒಂದು ಸಂತೋಷದ ನಿಮಿಷಗಳು ನಮ್ಮ ಹೃದಯದ ಅಂತರಾಳಕ್ಕೆ ನಾಟುವಂತಹ ಸನ್ನಿವೇಶ ನಮ್ಮ ಸಹೋದರರೇ. ಯಾಕಂದ್ರೆ ಅವರಿಗೆ ರಕ್ತ ಅಲ್ಲಿ ಸ್ಟಾಕ್ ಇಲ್ಲ, ಕೊಡುವವರಿಲ್ಲ. ಆದರೆ ನಮ್ಮ ತಂಡ ಹೋಗಿ ಒಂದು 7-8 ಜನ ಒಂದು ವ್ಯಾನ್ ಅಲ್ಲಿ ನಾವು ಹೋಗಿ ಅವರಿಗೆ ರಕ್ತವನ್ನು ಕೊಟ್ಟಾಗ ಅವರು ಎಲ್ಲಾ ರೀತಿಯಲ್ಲೂ ಸಂತುಷ್ಟರಾದರು. ಇದೊಂದು ಉದಾಹರಣೆಯನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡೋದು. ಯಾಕಂದ್ರೆ ಹಣವಿದ್ರು, ಶ್ರೀಮಂತರಾದರು, ಬಡವರಾದರು, ಎಲ್ಲರಿಗೂ ರಕ್ತ ಎನ್ನುವುದು ರಕ್ತದಿಂದ ಮಾತ್ರ ಸಹಾಯ ಮಾಡಲು ಸಾಧ್ಯ ಹೊರತು ರಕ್ತವು ನಮ್ಮ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಬೇಕೇ ಹೊರತು ರಕ್ತವು ರಸ್ತೆಯಲ್ಲಿ ಚೆಲ್ಲುವಂತಹ ಒಂದು ವಸ್ತುವಲ್ಲ ಸಹೋದರರೇ. ನಾವೆಲ್ಲರೂ ಸಹೋದರಿಯತೆಯಿಂದ ಪ್ರತಿಯೊಬ್ಬರು ಕೂಡ ಅವ ಯಾವುದೇ ಜಾತಿಯಾಗಲಿ, ಯಾವನೇ ಆಗಿರಲಿ, ಸಿರಿವಂತನಾಗಲಿ, ಬಡವರಾಗಲಿ, ನಮ್ಮ ರಕ್ತವನ್ನು ಅತ್ಯಮೂಲ್ಯವಾದ ಕಣವನ್ನು ನಾವು ಇನ್ನೊಂದು ಜೀವವನ್ನು ರಕ್ಷಿಸುವುದಕ್ಕೋಸ್ಕರ ಉಪಯೋಗಿಸೋಣ ಹೊರತು ಇನ್ನೊಂದು ಜೀವವನ್ನು ತೆಗೆಯಲು ಅದನ್ನು ನಾವು ದುರುಪಯೋಗ ಪಡಿಸುವುದು ಬೇಡ ಅನ್ನುವುದನ್ನ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಸರ್ವ ಭಕ್ತಾದಿಗಳಿಗೂ ಕೂಡ ಅದೇ ರೀತಿ ನಮ್ಮ ಈ ಒಂದು ಕ್ಯಾಂಪಸ್ ಅಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನೀಗ ಹೇಳುವುದೇನೆಂದರೆ, ತಾವು ತಮ್ಮ ಆ ಒಂದು ಬಿಡುವಿನ ಸಮಯವನ್ನು ಈಗ ಮಾಡಿಕೊಂಡು ನಿಮ್ಮ ಈ ಸ್ಟೇಜಿನ ಹಿಂದುಗಡೆ ನಡೆಯುವಂತಹ ಈ ಒಂದು ರಕ್ತದಾನ ಶಿಬಿರ, ಒಂದು ರಕ್ತದಾನದಿಂದ 3 ಜೀವಗಳನ್ನು ಉಳಿಸುವಂತಹ ಕಾರುಣ್ಯವಾದಂತಹ ಒಂದು ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಈಗ ಬಂದು ನಿಮ್ಮ ರಕ್ತವನ್ನ ಇಲ್ಲಿ ದಾನ ಮಾಡಿ ಇನ್ನೊಂದು ಜೀವಕ್ಕೆ ಆಸರೆಯಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ, ಇಂತಹ ಒಂದು ಶಿಬಿರಗಳನ್ನ ನಮ್ಮ ದೇಶದ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ನಮಗೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಕು ಅಂತ ಕೇಳ್ತಾ, ಇಲ್ಲಿ ಬಂದಿರುವಂತಹ ಭಕ್ತಾಭಿಮಾನಿಗಳು ನಮ್ಮ ಈ ಕರ್ನಾಟಕದ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ, ಕೇರಳದಿಂದ ಆಗಿರಬಹುದು, ಹೈದರಾಬಾದ್ ಆಗಿರಬಹುದು, ಮುಂಬೈಯಿಂದ ಆಗಿರಬಹುದು, ಕಲ್ಕತ್ತಾದಿಂದ ಆಗಿರಬಹುದು, ಹಲವಾರು ರಾಜ್ಯಗಳಿಂದ ಬಂದವರಿದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿದ್ದಲ್ಲಿ ನಿಮ್ಮ ಪ್ರದೇಶದಲ್ಲಿ ಕೂಡ ಬಂದು ನಾವು ರಕ್ತದಾನ ಶಿಬಿರವನ್ನ ಆಯೋಜಿಸಲಿಕ್ಕೆ ಕಟಬದ್ಧರಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಭಕ್ತಾಭಿಮಾನಿಗಳೇ, 18 ವರ್ಷ ತುಂಬಿದೆಯೋ, 65 ವರ್ಷಕ್ಕಿಂತ ಕೆಳಗಿದ್ದೀರೋ, ಆರೋಗ್ಯವಂತರಾಗಿದ್ದೀರೋ, 45 ಕಿಲೋಗಿಂತ ನೀವು ಅಧಿಕವಿದ್ದೀರೋ, ಖಂಡಿತವಾಗಿಯೂ ನೀವು ವಾಲಂಟಿಯರಿಯಾಗಿ ನಿಮ್ಮ ಒಂದು ಆತ್ಮಾವಲೋಕನ ಮಾಡಿ ಇನ್ನೊಂದು ಜೀವದ ಉಳಿವಿಕೆಗಾಗಿ ನೀವು ಹೋರಾಡ್ತಾ ಈ ಒಂದು ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಿಕೊಟ್ಟು ನಾ ಮುಂದು ಅನ್ನುವಂತ ಮುಂದೆ ಬಂದು ರಕ್ತದಾನವನ್ನ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುತ್ತಾ, ಈ ರಕ್ತದಾನ ಶಿಬಿರಕ್ಕೆ ಬಂದು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ರಕ್ತದಾನ ಮಾಡುವಂತಹ ಎಲ್ಲ ರಕ್ತದಾನಿ ಬಾಂಧವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ. ಆಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ನನ್ನ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ಹಾಗೂ ನಮಸ್ಕಾರ. ಇವತ್ತು ಮದನಿ ದರ್ಗಾ ಶರೀಫ್ ವಠಾರದಲ್ಲಿ ನಡೆಯುವಂತಹ ಈ ಉರುಸ್ ಮುಬಾರಕ ಕಾರ್ಯಕ್ರಮದಲ್ಲಿ ನಮಗೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್, ನಮಗೆ ನೀವು ಒಂದು ಬ್ಲಡ್ ಕ್ಯಾಂಪ್, ಸಾರ್ವಜನಿಕ ರಕ್ತದಾನ ಶಿಬಿರ ಮಾಡಲು ಅನುವು ಮಾಡಿಕೊಟ್ಟದಕ್ಕೆ ನಾನು ಮೊದಲನೇದಾಗಿ ನಮ್ಮ ದರ್ಗಾ ಸಮಿತಿಗೂ ಉರುಸ್ ಸಮಿತಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಜವಾಗಲೂ ಇಂಥ ಒಂದು ಉತ್ತಮವಾದ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಾ. ನಮ್ಮೊಟ್ಟಿಗೆ ಜೊತೆಯಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಿಜವಾಗಲೂ ನನಗೆ ಹೇಳಲು ಹೆಮ್ಮೆ ಅನಿಸ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು
ನಮ್ಮಲ್ಲಿ ಸಾಥ್ ಕೊಟ್ಟದಕ್ಕೆ ನಾನು ನಮ್ಮ ಎಲ್ಲ ಬ್ಲಡ್ ಹೆಲ್ತ್ ಕೇರ್ನ ಪರವಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮ, ಏಕೆಂದರೆ ಒಂದು ಯಾವುದೇ ಸಂದರ್ಭದಲ್ಲಿ ರಕ್ತದ ಒಂದು ಅವಶ್ಯಕತೆ ಏನು ಇದೆ ಅಂತ ಹೇಳಿ ನಾವು 122ನೇ ಕ್ಯಾಂಪ್ ಇವತ್ತು ಮಾಡ್ತಾ ಇದ್ದೇವೆ. ನಮಗೆ ಇವಾಗ ಗೊತ್ತಾಗ್ತಾ ಇದೆ ಆ ರಕ್ತದ ಕೊರತೆ ಏನಿದೆ, ಆ ರಕ್ತದಿಂದ ಏನು ಆಗ್ತಿದೆ, ಆ ರಕ್ತದ ಯಾವಾಗ ಅವಶ್ಯಕತೆ ಇದೆ. ನಾವು ಯಾವುದೇ ಒಂದು ಆಸ್ಪತ್ರೆ ಹೊರಗೆ ಹೋಗಿ ನಿಂತರೆ ನಮಗೆ ಅದರ ಅನುಭವ ಆಗ್ತದೆ. ಬೇರೆಯಲ್ಲಿ ಬೇಡ, ನೀವು ಆಸ್ಪತ್ರೆಯ ನೀವು ಬ್ಲಡ್ ಬ್ಯಾಂಕಿನ ಹೊರಗೆ ಹೋಗಿ ಒಂದು 10 ನಿಮಿಷ ನಿಂತರೆ ನಿಮಗೆ ಬ್ಲಡ್ಡಿನ ಪರವಾಗಿ ನಿಮಗೆ ಎಲ್ಲ ವಿಷಯ ತಿಳಿಯುತ್ತದೆ. ಎಷ್ಟು ಜನರು ಬೇರೆ ದೂರ ಹೋಗಬೇಡಿ, ನಮ್ಮ ಇಲ್ಲಿ ಯಾಣಪ್ಪ ಆಸ್ಪತ್ರೆ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ನಿಂತು ನೋಡಿ. ಕಾರಣ ಅಲ್ಲಿ ಬರುವಂತಹ ಇಲ್ಲಿಯ ನಮ್ಮ ಮಂಗಳೂರಿನವರು ಕಡಿಮೆ, ದಾವಣಗೆರೆ ಆ ಕಡೆ ಅಲ್ಲಿ 2-3 ಸ್ಥಳ ಹೆಸರು ಹೇಳ್ತಾರೆ. ಎಲ್ಲ ಕಡೆಯಲ್ಲಿ ಅವ್ರು ಹೇಳ್ತಾರೆ ನಮಗಿಲ್ಲಿ ಯಾರು ಇಲ್ಲ ರಕ್ತ ಕೊಡ್ಲಿಕ್ಕೆ, ನಿಮ್ಮಿಂದ ಏನಾದರೂ ಸಹಾಯ ಆಗ್ತದಾ, ಯಾರಾದರೂ ಇಲ್ಲಿ ಇದ್ದಾರೆ ಅಂದರೆ ಅವರು ಬರುವುದು ಒಬ್ಬರು ಬರುವುದು, ಒಬ್ಬರು ರಕ್ತ ಕೊಡ್ಲಿಕ್ಕೆ ಆಗುದಿಲ್ಲ, ಅವರೊಟ್ಟಿಗೆ ಒಂದು ಪೇಷಂಟ್ ಸಹ ಬರ್ತಾರೆ, ಯಾರು ಇಲ್ಲ. ನಮಗೆ ಡೈಲಿ ಎಷ್ಟೋ ಕರೆಗಳು ಬರ್ತಾ ಇದೆ. ನಮ್ಮ ಅಡ್ಮಿನ್ ಗ್ರೂಪ್ ಇದೆ, ಅರೇಂಜರ್ಸ್ ಗ್ರೂಪ್ ಇದೆ. ಆವಾಗ ನಮಗೆ ಡೈಲಿ ಒಂದು 10-15 ಬ್ಲಡ್ಡಿನ ಕೊರತೆಯ ಬ್ಲಡ್ಡಿನ ಅವಶ್ಯಕತೆ ಬಂದಾಗ ನಾವು ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಇನ್ಕ್ವೈರಿ ಮಾಡಿ ಎಲ್ಲಿ ಆ ರಕ್ತ ಇದೆಯೋ ಅಲ್ಲಿಂದ ಅವರಿಗೆ ಏರ್ಪಾಡು ಮಾಡಿ ಕೊಡ್ತೇವೆ. ಏಕೆ ಹೇಳ್ತೇನೆ ಅಂದರೆ ನಾವು ಬರೀ ಒಂದು ರಕ್ತ ಅಂತ ಹೇಳ್ತೇವೆ, ಅದರ ವಿಷಯ ಯಾರಿಗೂ ಗೊತ್ತಿಲ್ಲ. ರಕ್ತದಿಂದ ಒಂದು ಆಕ್ಸಿಡೆಂಟ್ ಆದರೂ ಕೂಡ ರಕ್ತ ಬೇಕು, ಒಂದು ಆಪರೇಷನ್ ಮಾಡಲಿಕ್ಕೂ ಕೂಡ ರಕ್ತ ಬೇಕು, ಯಾವುದೇ ಒಂದು ಕಾರ್ಯ ಹಾಸ್ಪಿಟಲ್ ಮಾಡುವಾಗ ರಕ್ತ ಬೇಕು. ಇವಾಗ ಅದೆಷ್ಟೋ ಆರ್ಗನೈಸರ್ ಇದ್ದಾರೆ, ಆದರೆ ರಕ್ತದ ಕೊರತೆ ತುಂಬ ಇದೆ. ಎಷ್ಟು ಆರ್ಗನೈಸರ್ ಇದ್ದಾರೋ ಅಷ್ಟೇ ರಕ್ತದ ಕೊರತೆ ಕೂಡ ಇದೆ, ಅಷ್ಟೇ ಅಪಘಾತಗಳು ನಡೀತಾ ಇದೆ, ಅಷ್ಟೇ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಎಂದರೆ ಈಗಿನ ಕಾಲದ ಫುಡ್ಡಿನಿಂದ ಅದೆಷ್ಟೋ ರೋಗಿಗಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಅದು ಅಲ್ಲದೆ ಈಗ ಡಯಾಲಿಸಿಸ್ ಎಂಬುದು ಒಂದು ಮಾಮೂಲಿಯಾಗಿ ಹೋಗಿದೆ. ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಡಯಾಲಿಸಿಸ್, ನಮ್ಮ ತಂದೆಯವರಿಗೂ ಕೂಡ ಡಯಾಲಿಸಿಸ್ನ ಪ್ರಾಬ್ಲಮ್ ಇದೆ, 2 ಕಿಡ್ನಿ ಹೋಗಿದ್ದು ಅವರದ್ದು. ಆವಾಗ ನಮಗೆ ಗೊತ್ತಾದದ್ದು ಈ ರಕ್ತದ ಅನುಭವ ಏನೆಂದರೆ, ನಮ್ಮ ಫ್ಯಾಮಿಲಿಯವರೆಲ್ಲರೂ ರಕ್ತ ಕೊಟ್ಟಾಯಿತು. ನಂತರ ನಾವು ನಮ್ಮ ಸ್ನೇಹಿತರನ್ನು, ನಮ್ಮ ಕ್ಲಬ್ನ ಸದಸ್ಯರನ್ನು ಕರ್ಕೊಂಡು ಹೋಗ್ತಾ ಇದ್ದೆವು. ಅಂತ ಅವಸ್ಥೆ ಆ ಟೈಮಲ್ಲಿ ಇತ್ತು. ಆವಾಗ ನಮಗೆ ಗೊತ್ತಾದ ರಕ್ತ ಏನಂತ ಹೇಳಿ. ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರು ಇದರ ಬಗ್ಗೆ ಒಂದು ನ್ಯಾಗ್ನೆಟ್ ಮಾಡಬೇಡಿ. ಯಾರಿಗೆ ರಕ್ತ ಕೊಡಲು ಒಂದು ಮನಸ್ಸಿದೆಯೋ ಅವರು ಬಂದು ಇಲ್ಲಿ ರಕ್ತ ಕೊಡಿ. ಎಲ್ಲಿ ಕೊಡುವವರಿದ್ದಾರೆ, ನಾವು ಯಾಕೆ ಕೊಡುವುದು ಹಾಗೆ ನೆನೆಸಬೇಡಿ. ಈ ರಕ್ತ, ನೀವು ಕೊಟ್ಟ ರಕ್ತ ನಾವು ವಿವಿಧ ಆಸ್ಪತ್ರೆಯಲ್ಲಿ ಕೊಂಡೋಗಿಟ್ಟು ಅದರ ಬ್ಲಡ್ ಬ್ಯಾಂಕ್ ಅಲ್ಲಿ ನಾವು ಸ್ಟಾಕ್ ಇಡ್ತೇವೆ. ಯಾರಿಗೆ ಯಾವಾಗ ಅವಶ್ಯಕತೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನೀವು ಕೊಟ್ಟಂತಹ ರಕ್ತವನ್ನು ನಾವು ಅಲ್ಲಿ ಕೊಡ್ತೇವೆ. ನೀವು ಕೊಟ್ಟ ಒಂದು ಯೂನಿಟ್ ರಕ್ತದಿಂದ 3 ಜೀವಗಳನ್ನು ಉಳಿಸಬಹುದು. ಅದು ನಿಮ್ಮ ನೆನಪಿರಲಿ, ನಿಮ್ಮ ತಲೆಯಲ್ಲಿ ಒಂದು ಇರಲಿ. ನಾವು ಬರೀ ಹೇಳ್ತೇವೆ ಒಂದು 200 ml ರಕ್ತ ಕೊಡ್ತೇವೆ ಅಂತ ಹೇಳಿ, ಆ ರಕ್ತದಿಂದ 3 ಜೀವಗಳನ್ನು ಉಳಿಸಬಹುದು, 3 ಜೀವಗಳನ್ನು. ಅದಕ್ಕೆ ಹೇಳ್ತೇನೆ, ಯಾರಿಗೆ 3 ತಿಂಗಳಾಗಿದೆ ಒಬ್ಬರ ರಕ್ತ ಕೊಟ್ಟು 3 ತಿಂಗಳಾಗಬೇಕು ಇನ್ನೊಮ್ಮೆ ಕೊಡ್ಲಿಕ್ಕೆ. ಅದು ರಂಜಾನ್ ಟೈಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಇವಾಗ ರಂಜಾನ್ ಬರಲಿಕ್ಕೆ ಹೋಗ್ತದೆ. ಆ ರಂಜಾನ್ ಟೈಮಲ್ಲಿ ಎಷ್ಟು ರಕ್ತದ ಕೊರತೆ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಯಾವಾಗಲೂ ರಂಜಾನ್ ಟೈಮಲ್ಲಿ ರಕ್ತದ ಕೊರತೆ. ಅದಕ್ಕೆ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಬ್ಲಡ್ ಹೆಲ್ತ್ ಕೇರ್ನ ಒಂದು ಕಿರು ಪರಿಚಯ ನಿಮಗೆ ಮಾಡಲು ಇಚ್ಛಿಸ್ತೇನೆ. ನಾವು ಸಾಧಾರಣ 3 ವರ್ಷದಿಂದ ಕಾರ್ಯಾಚರಿಸ್ತಾ ಬರ್ತಿದ್ದೇವೆ. ನಮ್ಮ ಅಡ್ಮಿನ್ಗಳು ನಮ್ಮ ಒಂದೇ ಊರಿನ ಸದಸ್ಯರುಗಳಲ್ಲ, ವಿವಿಧ ಕಡೆಯಿಂದ, ಪುತ್ತೂರಿನಿಂದ, ಕುಂದಾಪುರದಿಂದ, ಬಡ್ಕಳದಿಂದ, ಅದೇ ತರ ಉಪ್ಪಳದಿಂದ, ಮಂಜೇಶ್ವರ, ಅದೇ ನಮ್ಮ ಶಿವಮೊಗ್ಗ, ಬೆಂಗಳೂರು ಎಲ್ಲ ಕಡೆಯಲ್ಲಿ ನಮ್ಮ ಅಡ್ಮಿನ್ ಇದ್ದಾರೆ. ನಿಮಗೆ ನಮ್ಮ ದಕ್ಷಿಣ ಕನ್ನಡ ಯಾವರಿಗೆ ಪ್ರಜ್ಞೆಗಳು ಕೂಡ ನೀವು ರಕ್ತದ ಅವಶ್ಯಕತೆ ಬಂದರೆ ನಮಗೆ ಒಂದು ನಮ್ಮ ಅಡ್ಮಿನ್ಗಳ ನಂಬರ್ ಇದೆ, ಅವರಿಗೊಂದು ಟೆಲಿಫೋನ್ ಮಾಡಿ ನಿಮಗೆ ರಕ್ತದ ಕೊರತೆ ಇದ್ದರೆ ಅವರು ನಿಮಗೆ ನಿಭಾಯಿಸಿಕೊಡುವರು ಇನ್ಶಾ ಅಲ್ಲಾ. ನಾವು ಸಾಧಾರಣ ಈ 3 ವರ್ಷದಲ್ಲಿ ಒಂದು 122ನೇ ಕ್ಯಾಂಪ್ ಮಾಡಿದ್ದೇವೆ. ಸಾಧಾರಣ 8,000-9,000 ಯೂನಿಟ್ಗಳನ್ನು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಹೇಳಲಿಕ್ಕಾಗುವುದಿಲ್ಲ, ವಿವಿಧ ಆಸ್ಪತ್ರೆಯಲ್ಲಿ ನಾವು ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಕೂಡ ಅದಕ್ಕೆ ನಾವು ಏರ್ಪಾಡು ಮಾಡಿ ಕೊಡ್ತಾ ಇದ್ದೇವೆ ಇನ್ಶಾ ಅಲ್ಲಾ. ಈ ಮದನಿ ದರ್ಗದ ವಠಾರದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಈ ಉರುಸು ಸಮಾರಂಭದಲ್ಲಿ ಮಾತ್ರ ಅಲ್ಲ,
ಒಂದು ಸಾಧಾರಣ 1 ವರ್ಷಕ್ಕೆ ಮಾದರೂ ಕೂಡ ನೀವು ನಮಗೆ ಇಂಥ ಒಂದು ಕ್ಯಾಂಪಿಗೆ ಒಂದು ಅವಕಾಶ ಮಾಡಿಕೊಡಬೇಕಾಗಿ ನಾನು ಅಧ್ಯಕ್ಷರು ಹಾಗೂ ನಮ್ಮ ಈ ಮದನಿತ ಸರ್ವ ಸದಸ್ಯರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಹೆಚ್ಚಿಗೆ ಮಾತನಾಡಲು ಇಚ್ಛಿಸುವುದಿಲ್ಲ, ಸಮಯದ ಅಭಾವ ಇದೆ. ಅಲ್ಲಿ ರಕ್ತದ ಸ್ಟಾರ್ಟ್ ಆಗಿರುತ್ತದೆ, ಎಲ್ಲರೂ ಹೋಗಿ ತಮ್ಮ ರಕ್ತವನ್ನು ಇದು ಮಾಡಬೇಕು. ಅಲ್ಲಿ ಕೆಲವು ಜನರನ್ನು ಕಾಣ್ತಾ ಇದೆ, ಎಲ್ಲರೂ ಬಂದು ಆ ರಕ್ತವನ್ನು ಕೊಡ್ಲಿಕ್ಕೆ ಒಂದು ಟ್ರೈ ಮಾಡಿ. ಇನ್ಶಾ ಅಲ್ಲಾ ಜಾಸ್ತಿ ಮಾತನಾಡಿ ಇಚ್ಛಿಸುವುದಿಲ್ಲ. ಅಲ್ಲ ನಮ್ಮೆಲ್ಲರನ್ನು ವ್ಯಾಪಾರದಲ್ಲಿ ಕಾಪಾಡಲಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ದರ್ಗಾ ಸಮಿತಿಯ ಎಲ್ಲ ಸದಸ್ಯರಿಗೂ, ಬ್ಲಡ್ ಹೆಲ್ತ್ ಕೇರ್ನ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸಿ. ಅನ್ನದಾನ ಮಾಡಿದಲ್ಲಿ ಕೇವಲ 1 ದಿನದ ಸಂಭ್ರಮ, ಅನ್ನದಾನ ಮಾಡಿದಲ್ಲಿ ಕೇವಲ 1 ದಿನದ ಸಂಭ್ರಮ, ರಕ್ತದಾನ ಮಾಡಿದಲ್ಲಿ ಜೀವನ ಪರ್ಯಂತ ಸಂಭ್ರಮ. ಬನ್ನಿ ಬಾಂಧವರೇ, ರಕ್ತದಾನವನ್ನ ಮಾಡಿ ಪುಣ್ಯವನ್ನ ಕಟ್ಟಿ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದೇನು ನಮ್ಮೊಳಗೆ. ಈ ಒಂದು ಅರ್ಥಪೂರ್ಣವಂತ ಮಾತಿಗೆ ಹಾಜರಾದಂತ ರವೀಂದ್ರ ರಾಜ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಶುಭವನ್ನ ಹಾರೈಸಬೇಕು. ದರ್ಗಾ ಸಮಿತಿಯ ಅಧ್ಯಕ್ಷರು ರಶೀದರು ಆತ್ಮೀಯತೆಯಿಂದ ಹೆಚ್ಚು ಪ್ರೀತಿಯಾಗಿದೆ. ನಮ್ಮ ಫಾರೂಕುಲ್ಲಾಲ್ರು ಅನೇಕ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಪ್ರೀತಿ ಬೀರುವುದಲ್ಲ, ನಿಷ್ಠುರವಾಗಿ ಅವರ ಯಾರು ನಿಷ್ಠುರ ಮಾಡಿದ್ರೆ ಅವರು ಹೇಳ್ತಾರೆ ನೀವು ನಮಗೆ ಬೇಕೇ ಬೇಕಂತ ಹೊಗಳಿದ್ದಾರೆ ವಾಜಪೇಯಿ ಅಂತ. ಅದಕ್ಕೊಂದು ಕಾರಣ ಉಂಟು. ಮತ್ತು ಮೇಲೆ ಇರುವ ನನ್ನ ಕಿರಿಯ ಸಹೋದರರೇ, ರವೀಂದ್ರ ರಾಜರು ಪ್ರಚಾರಕ್ಕೆ ಸ್ವಲ್ಪ ಸಿಗೋದು ಕಡಿಮೆ. ನಮ್ಮ ಟಿವಿ ಮಾಧ್ಯಮದವರು ಒಂದು ಟೀಕೆ ಉಂಟು, ಇರು ಓಲ ತಿಕ್ಕುಜರು ಅಲ್ಲಿದ್ದಾರೆ, ಓಲ ತಿಕ್ಕುಜರು ಸೇಮ್ ಅಲ್ಪ ಅಂತ. ವಾಜಪೇಯಿ ಅಂತ ಹೆಸರು ನಮ್ಗೆ ಯಾಕಿಟ್ಟಿದೆ ಅಂದರೆ, ಇಲ್ಲಿಯ ಸೈಯದ್ ಮದೀನಾ ದರ್ಗಾದ ಸದಸ್ಯರು ವಾಜಪೇಯಿ ಅವರು ಕೇರಳಕ್ಕೆ ಹೋಗುವಾಗ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕೆ ಬೈ ಫೋರ್ಸ್ ಆಗಿ ನಾನು ನಿಲ್ಲಿಸಿದ್ದಕ್ಕೆ ನಮ್ಮ ಫಾರೂಕುಲ್ಲಾಲ್ ಅವರು ಹೇಳ್ತಾರೆ. ಮತ್ತೊಂದು ಯಾನಪಯ್ಯ ಕಾರ್ಯಕ್ರಮ ನಾವು ವಿಶ್ಲೇಷಣೆ ಮಾಡುವುದಿಲ್ಲ. ಈಗಿನ ಯುವಕರಿಗೆ ಚಟ ಬೇರೆ ಇರ್ತದೆ, ಇದೊಂದು ಒಳ್ಳೆಯ ಚಟ ಮಾಡಿ ನಮ್ಮ ಕಾಲೇಜು ಮಟ್ಟದ ಎಲ್ಲ ಯುವತಿಯರಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟು ಅವರಿಗೆ ಪ್ರಚಾರ ಕೊಟ್ಟು ರಕ್ತದ ಒಂದು ವ್ಯವಸ್ಥೆಯನ್ನು ಅದನ್ನು ಸುಲಭಗೊಳಿಸಬೇಕಾಗಿ ವಿನಂತಿ. ಬೇರೆ ಬೇರೆ ವಿಷಯಕ್ಕೆ ನಮಗೆ ಪ್ರಚಾರ ಜಾಸ್ತಿ ಸಿಗ್ತದೆ. ಆದ್ದರಿಂದ ನಂದು ಇದ್ದೇ ಶುಭಕಾಮನೆ. ನಾನು ಕೂಡ ಉಳ್ಳಾಳದ ಕೆಲವು ಸ್ಮರಣೀಯ ಘಟನೆ ಮಾತ್ರ ಹೇಳ್ತಿದ್ದೇನೆ. ನಾನು ಯಾರಿಗೆ ಗೊತ್ತಿಲ್ಲದ್ದು, ನನ್ನ ಕುಟುಂಬಕ್ಕೆ ಮತ್ತು ಇಲ್ಲಿಗೆ ಸಂಬಂಧ ಏನಂದರೆ, ನನ್ನ ಅಜ್ಜರು ಉಳ್ಳಾಲ್ದಿ ದೇವಸ್ಥಾನದ ಈಗಿನ ಇಂಗ್ಲೀಷ್ನಲ್ಲಿ ಮ್ಯಾಜಿಸ್ಟಿಕ್ 1945 ವರೆಗೆ ಕೋಟೆಪುರದ ರಾಜನ ಮನೆ ಅಂತ ಒಂದು ಹೆಸರು ಉಂಟು, ಈಗ ಅದು ಮುಸ್ಲಿಂ ಬಾಂಧವರು ಉಂಟು. ಅಲ್ಲಿಯ ಎಣ್ಣೆ ಇಲ್ಲಿಗೆ ಬರ್ತಾ ಇತ್ತು, ನಮಗೆ ಇಲ್ಲಿಯ ಮಲ್ಲಿಗೆ ಮತ್ತು ಗಜಲ ಪಡೆದು ನಮ್ಮ ಮನೆಗೆ ಬರ್ತಾ ಇತ್ತು. ಆದ್ದರಿಂದ ಮತ್ತು ಚೌತಿಗೆ ಮತ್ತು ಅಷ್ಟಮಿಗೆ ಆಗಿನ ಕಾಲದ ಈಗಿನ ಊಟಕ್ಕೆ ಅಷ್ಟು ಇಲ್ಲ, ಊಟ ಮಾಡಿದವರು ನನಗೆ ಅಡ್ಡ ಬಿದ್ದಿದ್ದಾರೆ ಬೀಜಲಿ ಸಮೇತ. ಯಾಕಂದರೆ ಇದು ನಮ್ಮ ಸಂಬಂಧ. 3ನೇ ಸಂಬಂಧ ವಾಜಪೇಯಿಯವರು ಮತ್ತು ನಮ್ಮ ದಿವಂಗತ ಧನಂಜಯ ಕುಮಾರ್ MP ಇರುವಾಗ ದಿಲ್ಲಿಯಲ್ಲಿ ಉಳ್ಳಾಳದ ಎಲ್ಲ ದೇವಸ್ಥಾನದ ಸೋಮನಾಥ ದೇವಸ್ಥಾನ ಇಲ್ಲಿಯ ಮಸೀದಿಯ ಪರಿಚಯವನ್ನು ಮಾಡಿಕೊಟ್ಟವರು ಧನಂಜಯ ಕುಮಾರ್ ವಾಜಪೇಯಿ. ಇದು ಸ್ಮರಣೀಯ. ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿಯ ಶ್ರೀನಿವಾಸ್ ಮಲ್ಯರು ಇರುವಾಗ, ಶ್ರೀನಿವಾಸ್ ಮಲ್ಲರು MP ಆಗಿರುವಾಗ ಉಳ್ಳಾಳದವರು, ನನಗೆ ಸ್ವಲ್ಪ ಉಳ್ಳಾಳದ ಮಟ್ಟಿಗೆ ಆಸಕ್ತಿ ಜಾಸ್ತಿ. ಉಳ್ಳಾಳದವರು ನೆಹರು ಹತ್ರ ಹಸ್ತಪತ್ರಿಕೆಯನ್ನು ಕೊಟ್ಟಿದ್ರು, ಅಷ್ಟು ಪ್ರಚಾರ ಇಲ್ಲದ ಕೂಡ ಈ ಸೈಯದ್ ಮದನಿ ಮತ್ತು ಸೋಮನಾಥನ ಟೆಂಪಲ್ನ. ಯಾಕೆಂದರೆ ನಮ್ಮ ಟಿವಿಯವರು ಇದ್ದಾರೆ, ನಗರ್ತಿದ್ದಾರೆ. ರಾಣಿ ಹಬ್ಬಕ್ಕೆ ಒಂದು ಜೈನ ಸಂಪ್ರದಾಯದ 2 ರಾಣಿಯನ್ನು ಪರಿಚಯ ಮಾಡಿಕೊಟ್ಟವರು ವಿದ್ಯಾರಣ್ಯ ಕಲಾವೃಂದದವರು. ನಾನು ವಿದ್ಯಾರಣ್ಯ ಕಲಾವೃಂದು ವಿದ್ಯಾಂಜನ ಕ್ಲಬ್ನಲ್ಲಿ ಉತ್ಸಾಹದಿಂದ ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ದೇನೆ. ಯಾರಿಗೆ ಗೊತ್ತಿರಲಿಲ್ಲ, ಕಸ್ತೂರಿಯ ನವೆಂಬರ್ ತಿಂಗಳ ವಿಷಯದಲ್ಲಿ 2 ರಾಣಿಗಳಿದ್ದರು. ರಾಣಿ ಹಬ್ಬಕ್ಕನ ರಾಣಿಯ ಕಾಲದಲ್ಲಿ ಕೂಡ ಇಲ್ಲಿ ಉರುಸಾಗ್ತಾ ಇತ್ತು. ಇದು ವಿಶೇಷ, ಯಾರ ಗಮನಕ್ಕೂ ಯಾರ ಬರಹಕ್ಕೂ ಬಾರದ ವಿಷಯ. ನಂತರ ಇನ್ನೊಂದು ವಿಷಯ ಅಂದರೆ, ಉಳ್ಳಾಳದ ಮಹಿಳೆಯ ತುಳುವಿನಲ್ಲಿ ಹೇಳ್ತಾರೆ, ಅರ್ಥ ಆಗ್ಬೋದು ನಮ್ಮ ಸಹೋದರಿಗೆ, ಗುಂಡಡ್ಯವನ್ನು 1980ರ ವಿಷಯದಲ್ಲಿ ಕಿಂಗ್ ಸರ್ಕಲ್ಗೆ ಈಗಿನ ಪ್ರಧಾನಿ ಮೋದಿಯವರಿಗೆ, ಆಗ ಪ್ರಧಾನಿಯೂ ಆಗಲಿಲ್ಲ ಮುಖ್ಯಮಂತ್ರಿಯೂ ಆಗಲಿಲ್ಲ, ನಾವು ಉಳಿದ ಗುಂಡಡ್ಯವನ್ನು ಕೇಳಿದರು ವಿದ್ಯಾರ್ಥಿ ಪರಿಷತ್ತಿನಿಂದ ನಮ್ಮ BJPಗೆ ಸೇರುವಾಗ, ಇದು ಎಂಥ ಫುಡ್ಡು,
ನಾವು ಇಡ್ಲಿ ಮತ್ತು ಗುಂಡಡ್ಡೆ ಕೊಂಡೋಗಿದ್ದೇವೆ ಲಾಂಗ್ ರೈಲಲ್ಲಿ. ನಾವು ಹೇಳಿದ್ದೇವೆ ಇದು ಉಳ್ಳಾಳದ ರೈತರ ಫುಡ್ಡು, ಬೆಳಿಗ್ಗೆ ತಿಂದರೆ ರಾತ್ರಿಯವರೆಗೆ ಇದು ಜೀರ್ಣ ಆಗುವುದಿಲ್ಲ. 4 ಗುಂಡಡ್ಡೆ ತಿಂದಿದ್ದಾರೆ. ಇದು ನಮ್ಮ ನೆನಪಿನ ಕಾರ್ಯಕ್ರಮ. ಮತ್ತೊಂದು ವಿಷಯ ಅಂದರೆ ಕೆ ಶೆಟ್ಟರು ಇಲ್ಲಿ MP ಆಗಿದ್ದರು. ಆಗ ನಾವು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೆವು ಇಲ್ಲಿಯ ಉಳ್ಳಾಳದಲ್ಲಿ. ಉಳ್ಳಾಳದೊಂದು ವೈಭವ. ನೀವು ಯಾವ ರಸ್ತೆಗೆ ಹೋದರೂ ಈಗ ಬೀಚಲ್ಲಿ ಬರುವವರು 1 ತಿಂಗಳ ಹಿಂದೆ ಇಲ್ಲಿಯ ಉಳಿಸೋದು ಫಿಕ್ಸ್ ಆಗಿತ್ತು, ಬರ್ತಾ ಇದ್ರು. ನಾವು ಡೈಲಿ 6 ಗಂಟೆಯಿಂದ 7 ಗಂಟೆವರೆಗೆ ಇದರ ಪರಿಚಯ ಮಾಡ್ತಿದ್ದೇವೆ. ಮೊನ್ನೆ ವಿರಾಜಪೇಟೆಯ ಒಂದು ಗುಂಪು ಬಂದಿತ್ತು, ಅದರಲ್ಲಿ ಹಿಂದೂಗಳು ಇದ್ದರು, ಮುಸಲ್ಮಾನರು ಇದ್ದರು. ಅಂದರೆ ಯಾಕೆ ಇದೆ ಅಂದರೆ ಉಳ್ಳಾಳದಲ್ಲಿ ಹುಟ್ಟಿದ ಮೇಲೆ ಉಳ್ಳಾಳ ತಾಲೂಕಾಗಲಿ ಸೌತ್ ಕೆನರಾ ಆಗಲಿ ಉಳ್ಳಾಳಕ್ಕೆ ಒಂದು ಒಳ್ಳೆಯ ಗೌರವ ಉಂಟು, ಎಲ್ಲ ದೇವಸ್ಥಾನ ಉಂಟು. ನೀವು ರಾಜಬೀದಿಗೆ ಹೋದರೆ ಅಲ್ಲಿ ಹೆಸರುಂಟು, ದೇವರ ಸ್ಥಾನದ ರಸ್ತೆ ಅಂತ. ವಿಚಿತ್ರ, ಯಾವ ದೇವಸ್ಥಾನ ಅಂತಿಲ್ಲ, ಯಾವ ಮಸೀದಿ ಅಂತಿಲ್ಲ. ಅಲ್ಲಿ ಮಸೀದಿ ಉಂಟು ಕೋಟೆಪುರದ ಹತ್ತಿರ ಮತ್ತು ಸಿಟಿಯಲ್ಲಿ. ಇದೊಂದು ವಿಚಿತ್ರವಾದ ಊರು. ಆತ್ಮೀಯತೆಯಲ್ಲಿ ದೇವರಿಗೆ ನಾವು ಶರಣಾಗಬೇಕು. ನೀವು ಯಾವ ದೇವರನ್ನೂ ನಂಬಿ, ಅಲ್ಲಾಹನೂ ನಂಬಿ, ಆದರೆ 2 ವಿಷಯಕ್ಕೆ ಮಾತ್ರ ವಿವಾದ ಇಲ್ಲದ ವಿಷಯ. ಮೇಲೆ ಇರುವ ಸೂರ್ಯ ಮತ್ತು ಚಂದ್ರ 2 ಆಗಲೇ ಇಲ್ಲ. ಎಲ್ಲರಿಗೆ ಸೂರ್ಯ ಬೇಕು, ಎಲ್ಲರಿಗೂ ಚಂದ್ರ ಬೇಕು. ಆದ್ದರಿಂದ ಆರೋಗ್ಯವಂತಾಗಬೇಕಾದ್ರೆ ನಮ್ಮ ಮಿತ್ರ ಹೇಳಿದರು, ಆರೋಗ್ಯವಾದ ಆಹಾರ ಪದಾರ್ಥಗಳು ಬೇಕು ಅಂತ. ಹಾಗೆ ತಪ್ಪಿದರೆ ಆರೋಗ್ಯಕ್ಕೆ ರಕ್ತ ಬೇಕೇ ಬೇಕು. ದಾನ ಮಾಡಿದ ರಕ್ತಕ್ಕೆ ಹೆಚ್ಚು ಪ್ರಚಾರ ಸಿಗಲಿ, ಯುವಕರು ರಕ್ತದಾನವನ್ನು ಮಾಡಲಿ. ನಾನು ಇನ್ನೂ ಆತ್ಮೀಯತೆಯಿಂದ ಇಳಿದಿದ್ದೇನೆ. ಉಳ್ಳಾಳದಲ್ಲಿ ಒಂದು ಕಳಂಕ ಬಂದಿದೆ ಎಲ್ಲ ಇಲಾಖೆಯಲ್ಲಿ. ಆ ಕಳಂಕ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಯಾರಾದರೂ ಒಂದು ಹಿಂದೂ ಮುಸ್ಲಿಮು ವೈಯಕ್ತಿಕವಾಗಿ ಗಲಾಟೆ ಮಾಡಿದರೆ ಅಲ್ಲಿ ಕೋಮು ಅಂತ ಒಂದು ಪ್ರಚಾರ ಟಿವಿಯಲ್ಲಿ ಗಂಟೆ ಲೆಕ್ಕ ಬರ್ತಾ ಉಂಟು. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ನಾವು ಉಳ್ಳಾಳದವರು ಎಚ್ಚರ ಮಾಡಬೇಕು. ಪರ ಊರಿನವರೊಂದು ಯಾರು ಬಂದರು, ಯುವಕರ ಮಾದಕ ವಸ್ತುವನ್ನು ಮನೆಯಿಂದಲೇ ಸ್ಟಾಪ್ ಮಾಡಬೇಕು. ಮದ್ಯ ಮಾರಾಟ ಮಾಡದಿದ್ದರೆ ಸರ್ಕಾರಿ ಕೆಲಸದವರಿಗೆ ಸಂಬಳ ಇಲ್ಲ. ಆದ್ದರಿಂದ ಮದ್ಯ ಸಂಪೂರ್ಣ ಅಲ್ಲ, ಯಾವುದೇ ಮೆಹಂದಿ ಆಗಲಿ ಅಥವಾ ಕಾರ್ಯಕ್ರಮ ಆಗಲಿ. ನಿನ್ನೆ ಬೀಚಲ್ಲಿ ನಮ್ಮ ಬಾಬಂಗ ಹೇಳಿದ ಹಾಗೆ ಒಂದು ಫುಲ್ ಕ್ವಾರ್ಟರ್ ಕುಡಿಯುವ ಬಿರಿಯಾನಿ ಮಾಡುವ ಅವನ ಅನುಭವ 62 ವರ್ಷ. ಉಳ್ಳಾಳದವರು, ಇಡೀ ದೇಶ ಸುತ್ತಿ ಬಂದವರು, ಮೀನುಗಾರರು. ನನಗೆ ಕಣ್ಣಿನಲ್ಲಿ ಕಣ್ಣೀರು ಬಂತು. ಅವನು ಕುಡಿಯುವ ಆ ವ್ಯವಸ್ಥೆ ಏನು ನಮಗೆ ಕೆಟ್ಟದ್ದು ಮಾಡಲಿಲ್ಲ. ಅವನ ಇಡೀ ಕತೆ ಸಂಸಾರ ಹೇಳಿದ. ಅವನ ತಂದೆದ್ದು, ತಾಯಿದ್ದು ಮತ್ತು ಗೋದಲ್ಲಿ ಮದುವೆ ಆದ ವಿಷಯವನ್ನು ಹೇಳುವಾಗ ನಮ್ಮ ಬಾಬಂಗೆ ಮತ್ತು ನಮಗೆ ಅಲ್ಲಿ ಆಶ್ಚರ್ಯವಾಗಿ ನಾವು ಮಾತಾಡಲಿಲ್ಲ. ಯುವಕರಿಗೆ ನಮಗೆ ಒಂದು ಎಚ್ಚರಿಕೆ. ನಾನು ಕೂಡ ಯುವಕ ಆಗಿದ್ದೆ. ಏನು ನಿಮ್ಮ ಅಭ್ಯಾಸ ಉಂಟು ಅದನ್ನು ಒಳ್ಳೆಯದಕ್ಕೆ ದೇವರ ಮೇಲೆ ಪಣ ಇಟ್ಟುಕೊಂಡು ಮಾಡಿ. ಈ ಊರಿನ ಹೆಸರನ್ನು ಶಾಂತಿ ಊರಾಗಿ ಆ ರಾಣಿ ಹಬ್ಬಕ್ಕಳ ಸಂದೇಶ ನಮಗೆ ಯಾವಾಗಲೂ ಇರಲಿ. ಮತ್ತೊಂದು ವಿಷಯ ಅಂದರೆ ಇಲ್ಲಿ ಆಗ ಸಣ್ಣ ಕೋಮ ಆಗ್ತಿದ್ರು. ನಮ್ಮ ಆತ್ಮೀಯರಾದ ಈಗಿನ ಶಾಸಕರ ತಂದೆ UT ಪರಿದ್ರು. ನಮಗೆ ತುಂಬ ಆತ್ಮೀಯತೆ ಅಂದರೆ ಆಗ ಇಬ್ರಾಹಿಂ ಹಾಜರ ಮತ್ತು ನನ್ನನ್ನು ಮನೆ ಕರೆದು ಮಾತುಕತೆ ಮಾಡ್ತಿದ್ರು. ಕುಡಿದು ಹೋದ ಗಲಾಟೆಗೆ ನೀವು ಹೋಗಬೇಡಿ ಅಂತ ಇಬ್ಬರಿಗೂ. ಆದ್ದರಿಂದ ನಾನು ನನ್ನಸ್ತಿಗೆ ಹೇಳುವುದಲ್ಲ, ನನ್ನೊಂದು ಗುರುಸ್ಥಾನದಲ್ಲಿ ಇದ್ದೆ ಅಂತ ಫಾರೂಕುಳ್ಳವರು ಇಷ್ಟು ಹೆದರ್ತಾರೆ. ಅದಕ್ಕೆ ನನ್ನ ಸ್ಥಾನ ಮಾಡಿರ್ತದೆ. ಈಗ ಒಂದು ಒಡಿಯೂರಿನಲ್ಲಿ ಒಂದು ವಿಶೇಷವಾದ ಸ್ವಾಮಿಗಳಿದ್ದಾರೆ, ಗೊತ್ತಲ್ಲ ನಿಮಗೆ. 60 ವರ್ಷದ ಕಾರ್ಯಕ್ರಮ ನಮ್ಮ ಆತ್ಮೀಯರು ಇಲ್ಲಿದ್ದಾರೆ. ಯಾಕೆ ಇದೆ ಅಂದರೆ ಇದು ನಮ್ಮ ಮನಸ್ಥಿತಿಯಲ್ಲ. ಒಡಿಯೂರು ಸ್ವಾಮಿ ಕೂಡ UT ಪರಿದರ ಮತ್ತು ನನ್ನರ ಆತ್ಮೀಯತೆ ಏನೆಂದರೆ ಅವರು ವಕೀಲರು. ಒಡಿಯೂರು ಸ್ವಾಮಿಯು KS ನಂಬಿಯಾರ ಗುಮಾಸ್ತರು, ಕ್ಲಾರ್ಕ್. ಆ ಒಡಿಯೂರು ಸ್ವಾಮಿಗೆ ಗುರುಗಳು ನಾನಂತ ಹೇಳಿಗೆ ನಾನು ಹೇಳೋದಲ್ಲ, ಟೌನ್ ಹಾಲಲ್ಲಿ ಓಪನ್ ಆಗಿದ್ರು, ನನ್ನ ಗುರು ಬಂದಿದ್ದಾರೆ ಮೇಲೆ ಬಿಡಿ ಅಂತ. ನನ್ನ ಗುರುಗಳು ನನ್ನ ಶಿಷ್ಯರು ಈಗ ಸ್ವಾಮಿ ಆಗಿದ್ದಾರೆ. ಅವರ ಹೆಸರು ನಾರಾಯಣ ಅಂತ ಹೆಸರು, SLC ಆಗಿದೆ. ಒಂದು ವ್ಯಕ್ತಿ ಹೇಗೆ ಪರಿವರ್ತನೆ ಆಗ್ತದೆ ಆಲೋಚನೆ ಮಾಡಿ. ಸಂಸ್ಕೃತ ಅಷ್ಟೊಂದು ಗೊತ್ತಿಲ್ಲ. KS ನಂಬಿಯಾರ್, ಸಚಿರ ನಂಬಿಯಾರ್ ಪರಿಚಯ ಉಂಟು. ಅವರ ಕ್ಲಾರ್ಕ್ ಆಗಿದ್ದರು. ಆಗ 1 ವರ್ಷ ನಮ್ಮಲ್ಲಿ ಟ್ರೈನಿಂಗ್ ಬೇಕಿತ್ತು. ನಾನು ಕೂಡ ಒಂದು ವಕೀಲರ ಗುಮಾಸ್ತರಾಗಿ ರಾಜ್ಯ ಮಟ್ಟದಲ್ಲಿ ಸ್ಥಾನಮಾನ ಇತ್ತು. ಮತ್ತೊಂದು ವಿಶೇಷ ಅಂದರೆ
ಇಲ್ಲಿಗೆ ಮೊನ್ನೆ ಬಂದು ಹೋಗಿದ್ದಾರೆ, ನನ್ನ ಮನೆ ಮತ್ತು ಇಲ್ಲಿಗೆ ಪ್ರಚಾರ ಆಗಲಿಲ್ಲ. ನಿವೃತ್ತ ನ್ಯಾಯಾಧೀಶರು ಅವರಿಗೆ ಪರಿಚಯ ಉಂಟು, ಯಾಕಂದರೆ ಅವರು ಎಲ್ಲ ಫಂಕ್ಷನನ್ನು ಉಳಿಸ್ತಾರೆ. ಡಿ ವಿಶ್ವೇಶ್ವರ ಭಟ್ರಿಂದ ನಿವೃತ್ತ ನ್ಯಾಯಾಧೀಶರು. ನಾನು ನಿಮಗೆ ಹೇಳೋದು, ಎಲ್ಲ ಡಾಕ್ಟ್ರಿಗೂ ತೊಂದರೆ ಆದರೆ ಫೈನ್ ಮಾಡುವವರು 5 ಲಕ್ಷ, ಸರಿಯಲ್ಲ? ಡಿ ವಿ ಭಟ್ ಅಂತ ಅವರು ಕೂಡ ನನ್ನ ಶಿಷ್ಯರು, ನನ್ನ ಆಫೀಸಲ್ಲಿದ್ದವರು. ಯಾಕಂದರೆ ಉಳ್ಳಾಳಕ್ಕೆ ಅಷ್ಟು ಗೌರವ ಇರುವಾಗ ನಾವು ಉಳ್ಳಾಳದ ಯುವಕ ಮತ್ತು ಯುವತಿಯರಿಗೆ ಮತ್ತೊಂದು ವಿಷಯ ಮಾಡಬೇಕು. ಈ ವಿಷಯದಲ್ಲಿ ಹೆಚ್ಚಿನ ಸಾಮೂಹಿಕ ವಿವಾಹಕ್ಕೆ ರಕ್ತದಾನ ಮಾಡಿದವರಿಗೆ ಸಾಮೂಹಿಕ ವಿವಾಹದ ಒಂದು ಹುಚ್ಚನ್ನು ನಡೆಸಬೇಕು. ಕಮ್ಮಿ ಖರ್ಚು ಮಾಡಿ ಸಾಮೂಹಿಕ ಮದುವೆ ಮಾಡುವಂಥ ಕಾರ್ಯಕ್ರಮ ಈ ಮುಸ್ಲಿಂ ಬಾಂಧವರು ಮಾಡಿದರೆ, ಅಥವಾ ನಮ್ಮ ಯನಪ್ಪಯ್ಯವರು ಆ ಒಂದು ವ್ಯವಸ್ಥೆ ಮಾಡಿದರೆ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಸಹಕಾರ ಮಾಡುತ್ತೇವೆ ಎಂದು ಹೇಳಿ ವಾಗ್ದಾನ ಮಾಡಿ, ನನಗೆ ಕೊಟ್ಟ ಅವಕಾಶ, ನನಗೆ ಕೊಟ್ಟ ಒಂದು ಬಿರುದು ಅದು ಎಲ್ಲರಿಗೂ ಸಮವಾಗಲಿ. ಆ ಟಿ ವಿ ಮಾಧ್ಯಮಗಳಿಗೆ ಇವತ್ತು ನಾನು ಸಿಕ್ಕಿಬಿದ್ದೆ ಭಾಷಣದಲ್ಲಿ. ಅವರಿಗೆ ಕೂಡ ನನ್ನ ನಮಸ್ಕಾರ ಹೇಳಿ, ನನ್ನ ಕರೆಸಿದ ಎಲ್ಲ ಮಿತ್ರರಿಗೂ ನಮಸ್ಕಾರ ಹೇಳಿ ನನ್ನ ಕಿರು ಮಾತನ್ನು ಮುಗಿಸ್ತೇನೆ. ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರ ರೋಸ್ ಕಾರ್ಯಕ್ರಮದ ಅಂಗವಾಗಿ ನಾವು ಮತ್ತು ಅಧ್ಯಕ್ಷರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇದಕ್ಕೆ ನಾವು ಸೇರಿಸಿಕೊಂಡಿದ್ದೇವೆ. ಅದೇನೆಂದರೆ ಆ ಒಂದು ರಕ್ತದಾನ ಶಿಬಿರ, ಅದೇ ರೀತಿಯಾಗಿ ಬೇರೆ ಬೇರೆ ಮೆಡಿಕಲ್ ಕ್ಯಾಂಪು ಅಥವಾ ಸನ್ನದ್ಧಾನ ಮುಂತಾದ ಕಾರ್ಯಕ್ರಮಗಳು ಇದೆ ಈ ಹಗಲು ಹೊತ್ತಿನಲ್ಲಿ. ಅದರಿಂದ ಈ ಒಂದು ಬ್ಲಡ್ ಹೆಲ್ತ್ ಕ್ಯಾಂಪ್ ಇದರ ಪದಾಧಿಕಾರಿ ಒಬ್ಬರು ಹೇಳಿದಂಥ ಆ ಒಂದು ವಿಷಯ ನನ್ನ ಮನಸ್ಸಿನಲ್ಲಿ ಬಹಳ ನನಗೆ ಹಿಡಿಸಿದೆ. ಹೇಗೆಂದರೆ ಕಳೆದ 4 ವರ್ಷಗಳಿಂದ ಹಲವಾರು ಕಡೆ ಇವರು ಆ ಒಂದು ಶಿಬಿರಗಳನ್ನು ಮಾಡಿದ್ದಾರೆ. ಇದಕ್ಕೆ ಅವರಿಗೆ ಪ್ರಚೋದನೆ ಸಿಕ್ಕಿದಂಥ ಒಂದು ಘಟನೆ ಆ ಗಲ್ಫ್ ರಾಷ್ಟ್ರದಲ್ಲಿ ಆಗಿದೆ. ಒಬ್ಬರು ಶ್ರೀಮಂತ ವ್ಯಕ್ತಿಗೆ ಅವರಿಗೆ ಅಪಘಾತವಾಗಿ ಅವರಿಗೆ ಆ ಒಂದು ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರುವಾಗ ಅವರ ಕುಟುಂಬದವರ ಒಂದು ಚಡಪಡಿಕೆಯನ್ನು ಮನಗಂಡು ಇವರು ಒಂದು 4-5 ಮಂದಿ ಸದಸ್ಯರು ಹೋಗಿ ಅವರಿಗೆ ಆ ರಕ್ತವನ್ನು ಕೊಟ್ಟು ಆ ಜೀವವನ್ನು ಉಳಿಸಿದ ಸಂದರ್ಭದಲ್ಲಿ ಅವರ ಕುಟುಂಬದವರ ಆ ಒಂದು ಹೃದಯ, ಅವರ ಮುಖದಲ್ಲಿದ್ದಂತಹ ಒಂದು ಧನ್ಯತಾ ಭಾವ, ಇದು ನಮಗೆ ಇದಕ್ಕೆ ಈ ಕಾರ್ಯಕ್ರಮ, ಈ ಒಂದು ಸಂಘಟನೆಯನ್ನು ರಚಿಸಿ ಸ್ಫೂರ್ತಿಯಾಗಿದೆ ಎಂಬ ಒಂದು ಮಾತು. ಇದು ನಿಜವಾಗಿಯೂ ಇವರ ಈ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿ, ಎಲ್ಲ ಆ ಒಂದು ಅವಶ್ಯಕತೆ ಇದ್ದ ರೋಗಿಗಳಿಗೆ ಇದನ್ನು ತಲುಪಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದೇ ರೀತಿಯಾಗಿ ದಾನಕ್ಕಿಂತ ಅತಿ ಉತ್ತಮವಾದಂಥ ದಾನ ಒಬ್ಬರ ಜೀವ ಉಳಿಸುವುದು. ಅವರ ಜೀವ ಉಳಿಸುವುದಿದ್ದರೆ ಅವರಿಗೆ ರಕ್ತ ಬೇಕು. ಆದ್ದರಿಂದ ರಕ್ತದಾನವನ್ನು ಮಾಡಿ ಜೀವ ಉಳಿಸುವಂಥ ಒಂದು ಕೆಲಸವನ್ನು ಇವರು ನಿರಂತರವಾಗಿ ಮಾಡುತ್ತಾ ಇದ್ದಾರೆ. ಇದಕ್ಕೆ ಸರ್ವಶಕ್ತನಾದ ಅಲ್ಲಾಹು ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ನೀಡಿ ಇವರಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡಲಿ, ಶಕ್ತಿಯನ್ನು ನೀಡಲಿ ಎಂಬುದಾಗಿ ಹಾರೈಸ್ತಾ, ಅದೇ ರೀತಿಯಾಗಿ ನಮ್ಮ ಇಬ್ಬರು ಮಿತ್ರರು ಈ ವೇದಿಕೆಯಲ್ಲಿದ್ದಾರೆ. ನಮಗೆ ತುಂಬ ಸಂತೋಷವಾಯಿತು ಬಂದು ನೋಡಿದ ಕೂಡಲೇ. ನಾವೆಲ್ಲ 1987ರಲ್ಲಿ ಒಟ್ಟಿಗೆ ಇದ್ದಂಥವರು. ಅಬ್ದುಲ್ ರಶೀದ್ರವರು ನಾವೆಲ್ಲ ಶಾಂತಿ ಯಾತ್ರೆ ಉಳ್ಳಾಳದಲ್ಲಿ ಮಾಡೋದು ಅಲ್ಲವೇ? ಶಾಂತಿ ಎಲ್ಲಿ ಸಣ್ಣ ಪುಟ್ಟ ಗಲಭೆ ಆಗ್ತದೆ ಅಲ್ಲಿಗೆ ನಾವೆಲ್ಲ ಪೊಲೀಸ್ ಅಧಿಕಾರಿಯವರು ನಾವೆಲ್ಲ ಒಟ್ಟಿಗೆ ಹೋಗಿ ಶಾಂತಿ ಯಾತ್ರೆ ಮಾಡೋದು, ಗಲಭೆಯನ್ನು ನಿಯಂತ್ರಿಸಲಿಕ್ಕೆ. ಆದ್ದರಿಂದ ದೇವರ ದಯದಿಂದ ಸೈಯದ್ ಮದನಿ ಅವರ ಬರ್ಕತ್ನಿಂದ ಈ ಉಳ್ಳಾಲವು ಈಗ ಆ ಒಂದು ಏನು ಸೂಕ್ಷ್ಮ ಪ್ರದೇಶ ಎಂಬ ಆ ಕೆಟ್ಟ ಹೆಸರಿದೆ ಅದೆಲ್ಲವೂ ಒಂದು ನಿರ್ನಾಮವಾಗಿ ಈಗ ಶಾಂತ ರೀತಿಯಲ್ಲಿದೆ. ಇದು ಇನ್ನೂ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಹಾಗೇನೆ ಈ ಉರುಷ್ ಕಾರ್ಯಕ್ರಮ ಚಂದವಾಗಿ ನಡೆಯಲಿ. ಹಾಗೇನೆ ಇವರ ಬ್ಲಡ್ ಹೆಲ್ತ್ ಕ್ಯಾಂಪ್ ಇದರ ಒಂದು ಶಿಬಿರ ಯಶಸ್ವಿಯಾಗಲಿ. ಇನ್ನು ಮುಂದಕ್ಕೂ ಹೆಚ್ಚಿನ ಸೇವೆಯಲ್ಲಿ ಮಾಡಲಿಕ್ಕೆ ಸರ್ವಶಕ್ತನಾದ ಅಲ್ಲಾಹು ಇವರಿಗೆ ಸ್ಫೂರ್ತಿಯನ್ನು ನೀಡಲಿ ಎಂಬುದಾಗಿ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸುತ್ತೇವೆ. ಆಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಲ್ಲಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಂತ ಸೈಯದ್ ಮದನಿ ತಂಗಲ್ ಅವರ ಉರೂಸ್ ಕಾರ್ಯಕ್ರಮವು ನಡೆಯುತ್ತಾ ಇದೆ. ಸೈಯದ್ ಮದನಿ ತಂಗಲ್ ಅವರು ಮದೀನದಿಂದ ತನ್ನ ಎದೆಯ ಮೇಲೆ ಇರುವಂತಹ ಟವಲನ್ನು ಸಮುದ್ರಕ್ಕೆ ಹಾಕಿಕೊಂಡು ಕರಾವಳಿ ಕರ್ನಾಟಕದಂತ
ಅರಬ್ಬಿ ಸಮುದ್ರದ ಮುಖಾಂತರವಾಗಿ ನಮ್ಮ ಉಲ್ಲಾಲಕ್ಕೆ ಬಂದಿದ್ರು. ಇವರು ಬರುವ ಮೂಲಕ ನಮ್ಮ ಉಲ್ಲಾಲವು ಒಂದು ಪ್ರಕಾಶವಾಯಿತು. ಇಲ್ಲದಿದ್ದರೆ ನಾವು ಉಲ್ಲಾಲವು ಯಾರಿಗೂ ಕೂಡ ಅಷ್ಟು ಒಂದು ಪರಿಚಯ ಆಗ್ತಾ ಇಲ್ಲ. ಯಾಕೆಂದ್ರೆ ಸೈಯದ್ ಮದನಿ ತಂಗಲ್ಲವರ ಆಗಮನದಿಂದಲೇ ಕೂಡ ಈ ಉಲ್ಲಾಲ ಇಷ್ಟೊಂದು ಹೆಸರುವಾಸಿ ಆಗ್ಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಉರೂಸಿನ ಕಾರ್ಯಕ್ರಮದಲ್ಲಿ ಬಹಳ ಒಂದು ದೊಡ್ಡದಾದ ಒಂದು ಕಾರ್ಯಕ್ರಮವಾಗಿರುತ್ತದೆ ಈ ಒಂದು ರಕ್ತದಾನ ಶಿಬಿರ. ಈ ರಕ್ತದಾನ ಶಿಬಿರ ಅತಿ ಅವಶ್ಯಕತೆ ಇರುವಂತಹ ಒಂದು ಕಾರ್ಯಕ್ರಮ ಆಗಿರ್ತದೆ. ಇದಕ್ಕೆ ಈ ರಕ್ತದಾನ ಶಿಬಿರದ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಮೂಲ ಕಾರಣಕರ್ತರು ಆದಂತ ನಮ್ಮ ಫಾರೂಕುಲ್ಲಾಲ್ ಅವರು ಆಗಿರ್ತಾರೆ. ನಾವು ಫಾರೂಕುಲ್ಲಾಲ್ ಅವರದ್ದೊಂದು ವಿನಂತಿಸುವುದು ಏನೆಂದ್ರೆ, ಇಂತಹ ಕಾರ್ಯಕ್ರಮವು ಇನ್ನೊಂದು ಸತಿ ಕೂಡ ತಾವುಗಳು ಮಾಡಬೇಕು. ಯಾಕೆಂದ್ರೆ ಈ ರಕ್ತದಾನ ಎಂಬುದು ಬಹಳ ಒಂದು ಶ್ರೇಷ್ಠವಾದ ದಾನ. ಅದು ಅಲ್ಲದೆ ಈ ರಕ್ತದ ಕೊರತೆ, ಆ ರಕ್ತವನ್ನು ಯಾರು ರೋಗಿಗಳಿಗೆ ಸಂಗ್ರಹಿಸಿ ಆ ರೋಗಿಗಳಿಗೆ ನೀಡುತ್ತಾರೋ ಅವರಿಗೆ ಮಾತ್ರ ಇದರ ಕಷ್ಟವನ್ನು ಅರಿತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ರಕ್ತದ ಕೊರತೆ ಈಗ ಡಯಾಲಿಸಿಸ್ ಮಾಡುವಂತಹ ಎಲ್ಲ ಪೇಷಂಟ್ಗಳಿಗೆ ಕೂಡ ರಕ್ತದ ಬಹಳಷ್ಟು ಅವಶ್ಯಕತೆ ಇದೆ. ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ ಬಹಳ ಒಳ್ಳೆ ಒಂದು ಈ ಉರುಸಿನ ಸಂದರ್ಭದಲ್ಲಿ ಬಹಳ ಒಳ್ಳೆ ಒಂದು ಕೆಲಸವನ್ನು ಆಯೋಜಿಸಿದೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಉರುಸಿನ ಈ ಒಂದು ಸಂದರ್ಭದಲ್ಲಿ ಕೂಡ ನಾವು ನಗರಸಭೆಯ ವತಿಯಿಂದ ಒಂದು ದಾರಿದೀಪದ ವ್ಯವಸ್ಥೆಯು ಕೂಡ ನಾವು ಮಾಡಿದ್ದೇವೆ ಪರ್ಮನೆಂಟ್ ಆಗಿ. ಅದೇ ರೀತಿ ನಮ್ಮ ನಗರಸಭೆಯ ವತಿಯಿಂದ ಎಲ್ಲಿಗೆಲ್ಲ ಅಗತ್ಯ ಇರುವ ಕಾಮಗಾರಿಗಳು ಆಗಬೇಕಾ ಅದೆಲ್ಲ ಕೂಡ ನಾವು ಇಲ್ಲಿ ದರ್ಗಾದ ಉರೂಸ್ಗೆ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ರಕ್ತವನ್ನು ನೀಡಲಿಕ್ಕೆ ಇದಕ್ಕೆ ಮುಂಚೆ ಕೂಡ ನಾವು ಕೂಡ ಹೆದರ್ತಾ ಇದ್ದೇವೆ. ಯಾಕೆಂದ್ರೆ ರಕ್ತದಾನ ಮಾಡುವುದರಿಂದ ನಮಗೇನಾದರೂ ಆಗ್ಬೋದ? ಇಲ್ಲ, ಖಂಡಿತವಾಗಿಯೂ ರಕ್ತದಾನ ಮಾಡುವುದರಿಂದ ನಮ್ಮ ಶರೀರಕ್ಕೆ ಬರುವಂತ ಯಾವುದೇ ರೋಗಗಳಿರಲಿ ನಮ್ಮ ಮಂಡಿ ನೋವು ಮುಂತಾದ ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಮೂಲ ಒಂದು ಕಾರಣವಾಗಿದೆ. ನಮ್ಮ ರಕ್ತದಾನ ಮಾಡಿದರೆ ಮಾತ್ರ ಅದು ಸಾಧ್ಯ. ನಾವು ಇಲ್ಲಿರುವಂತ ಎಲ್ಲ ಉಲ್ಲಾಲದ ಪ್ರಜ್ಞಾವಂತ ನಾಗರಿಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ಒಂದು ಸುಂದರವಾದ ಈ ಒಂದು ದಿನದಲ್ಲಿ ತಮ್ಮ ಆರೋಗ್ಯವಾದಂತ ರಕ್ತವನ್ನು ಇಲ್ಲಿ ದಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೆಳಗಲಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಅಸ್ಸಲಾಂ ಅಲೈಕುಂ. ಒಂದು ಪುಣ್ಯ ಕ್ಷೇತ್ರ, ನಮ್ಮ ಮುಸ್ಲಿಮರ ಮತ್ತು ಮುಸ್ಲಿಮೇತರು ಕೂಡ ಈ ಜಾಗವನ್ನು ಬಹಳ ಪುಣ್ಯ ಕ್ಷೇತ್ರ ಎಂದು ಭಾವಿಸಿ ಇಲ್ಲಿಯ ತುಂಬ ಪ್ರಯೋಜನವನ್ನು ಪಡೆದಂಥ ಸ್ಥಳದಲ್ಲಿ, ಈ ಪುಣ್ಯ ಸ್ಥಳದಲ್ಲಿ ನನಗೆ ಈ ವೇದಿಕೆಯಲ್ಲಿ ಎರಡು ಮಾತನಾಡಲು ಅವಕಾಶ ಸಿಕ್ಕಿದ್ದು ಕೂಡ ನನ್ನ ದೊಡ್ಡ ಭಾಗ್ಯ, ನನ್ನ ಪುಣ್ಯ ಎಂದು ಭಾವಿಸಿ ಅದಕ್ಕಾಗಿ ನಾನು ಪ್ರಥಮವಾಗಿ ಅಲ್ಲಾಹನನ್ನು ಸ್ತುತಿಸ್ತಾ ಮತ್ತು ಈ ಉಳ್ಳಾಲ ದರ್ಗಾ ಬಹಳ ಇದು ಒಂದು ವಿಶ್ವದಲ್ಲಿಯೇ ಬಹಳ ಒಂದು ಪ್ರಸಿದ್ಧವಾದ ಮತ್ತು ಕಷ್ಟಕರ ಜೀವಗಳಿಗೆ ಒಂದು ಫಲವನ್ನು ನೀಡಿದಂತಹ ಒಂದು ಈ ಬಹಳ ಪುಣ್ಯವಾದ ಸ್ಥಳ. ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಆದರೆ ಇವತ್ತು ನಾವೊಂದು ಒಳ್ಳೆಯ ಧ್ಯೇಯವನ್ನು, ಒಂದು ಎಲ್ಲರಿಗೆ ಬೇಕಾದ ಜೀವದಾನವನ್ನು ರಕ್ತದಾನದ ಮುಖಾಂತರ ಇಲ್ಲಿ ಒಂದು ನಮಗೆ ಅವಕಾಶ ಸಿಕ್ಕಿದ್ದು ಇದು ಒಂದು ಬಹಳ ಸಂತೋಷವನ್ನು ನನಗೆ ಕೊಟ್ಟಿದೆ. ನಾವು ಅದಕ್ಕಾಗಿ ಉಳ್ಳಾಲ ದರ್ಗಾ ಕಮಿಟಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ನಾನು ಬ್ಲಡ್ ಹೆಲ್ಪ್ ಕರ್ನಾಟಕ ಇದರ ಅಡ್ಮಿನ್ ಆಗಿ ಎಲ್ಲರಿಗೆ ನನ್ನ ವೈಯಕ್ತಿಕ ಮತ್ತು ನನ್ನ ತಂಡದ ಪರವಾಗಿ ಹಾರ್ದಿಕವಾದ ಅಭಿನಂದನೆ ಮತ್ತು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಇವತ್ತು 122ನೇ ಬ್ಲಡ್ ಕ್ಯಾಂಪನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಪರಿಸರದ ಜನರು ಇನ್ನೂ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ
ಬಂದು ರಕ್ತದಾನವನ್ನು ಕೊಟ್ಟು ಇನ್ನೊಬ್ಬರ ಜೀವಕ್ಕೆ ನಾವು ಜೀವದಾನಿಗಳಾಗಿ ಆಗಬೇಕೆಂದು ನಾನು ಎಲ್ಲರ ಹತ್ರ ಪ್ರಾರ್ಥಿಸ್ತೇನೆ. ಮತ್ತು ಮುಂದೆ ಕೂಡ ನಮ್ಮ ಟೀಮಿಗೆ ನೀವು ಎಲ್ಲಿಯಾದರೂ ಕ್ಯಾಂಪ್ ಮಾಡುವುದಿದ್ದರೆ ಖಂಡಿತ ಕರೆಯಿರಿ. ನಾವು ಅದಕ್ಕಾಗಿ ನಿಸ್ವಾರ್ಥವಾಗಿ ನಮ್ಮ ಟೀಮ್ ಸೇವೆಯನ್ನು ಮಾಡಲು ಯಾವಾಗಲೂ ರೆಡಿ ಇರ್ತದೆ. ನಮ್ಮ ಎಲ್ಲ ಟೀಮ್ನ ಮೆಂಬರು ಬಹಳ ಉತ್ಸುಕತೆಯಿಂದ ಮತ್ತು ನಿಸ್ವಾರ್ಥ ಆಗಿ ಕೆಲಸವನ್ನು ಮಾಡ್ತಾರೆ. ಯಾರಿಗೆ ರಕ್ತದ ಅಗತ್ಯ ಉಂಟು ಅವರಿಗೆ ಆದಷ್ಟು ಜಾಸ್ತಿ ಉತ್ಸುಕತೆಯಿಂದ ಸೇವೆಯನ್ನು ಮಾಡಲು ಸದಾ ಸಿದ್ಧರಿದ್ದೇವೆ. ಮತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ನಾನು ಬರುವುದಿಲ್ಲ. ಖಂಡಿತವಾಗಿ ಎಲ್ಲರಿಗೆ ರಕ್ತದಾನ ಮಾಡಿದಂಥ ಎಲ್ಲ ದಾನಿಗಳಿಗೆ ಈ ಅಲ್ಲಾಹನು ಮತ್ತು ಈ ಉಳ್ಳಾಲ ದರ್ಗಾದ ಒಂದು ಬರ್ಕತ್ನಿಂದ, ಇಲ್ಲಿಯ ಒಂದು ಕರಾಮತ್ನಿಂದ ಅವರಿಗೆಲ್ಲರಿಗೆ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ಸಹೋದರರಿಗೆ ಮತ್ತು ಅವರ ಬಂಧು ಬಳಗದವರಿಗೆ ಒಳ್ಳೆಯದನ್ನು ಮಾಡಲಿ. ನಾವೆಲ್ಲರೂ ನಾವು ಭಾರತ ದೇಶದ ಪ್ರಜೆಗಳು, ಹಿಂದೂ ಮುಸ್ಲಿಂ ಎಂದು ಭೇದ ಭಾವ ಮಾಡದೆ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳೆಂದು ಭಾವಿಸಿ ಒಳ್ಳೆಯ ರೀತಿಯಿಂದ ಸಹೋದರತೆಯಿಂದ ಯಾರಿಗೆ ಯಾವಾಗ ರಕ್ತ ಬೇಕು, ಇಲ್ಲಿ ನಮಗೆ ರಕ್ತಕ್ಕೆ ಜಾತಿ ಮತ ಇಲ್ಲ. ಆದ್ದರಿಂದ ಖಂಡಿತವಾಗಿ ಹೆಚ್ಚಿನ ಜನರನ್ನು ನೀವು ಬರಬೇಕು. ಇನ್ನೊಬ್ಬರನ್ನು ಕೂಡ ರಕ್ತ ಕೊಡಲು ಯಾರಿಗೆ ಸಾಧ್ಯವಿದೆಯೋ ಅವರನ್ನು ರಕ್ತ ಕೊಡುವ ಹಾಗೆ ನೀವು ಪ್ರೇರೇಪಿಸಬೇಕು. ಮತ್ತು ನನ್ನ ಈ ಬ್ಲಡ್ ಹೆಲ್ಪ್ ಕೇರ್ನ ತಂಡದ ಎಲ್ಲ ಸದಸ್ಯರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಮುಂದೆಯೂ ಕೂಡ ತಾವು ಹೆಚ್ಚಿನ ಕಡೆ ಹೋಗಿ ಯಾರಿಗೆ ರಕ್ತದ ಅಗತ್ಯ ಉಂಟು ನೀವು ಅವರಿಗೆ ಸಹಕಾರ ಕೊಡಬೇಕು. ಮತ್ತು ಉಳ್ಳಾಲ ದರ್ಗಾದ ಎಲ್ಲ ಪರಿಸರದ ಜನರಿಗೆ, ಎಲ್ಲ ಇಲ್ಲಿಯ ಗಣ್ಯರಿಗೆ ನನ್ನ ವಂದನೆಯನ್ನು ಮತ್ತು ನಿಮ್ಮ ಈ ಪ್ರೀತಿಗಾಗಿ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೆ ನಾನು ಧನ್ಯವಾದವನ್ನು ಅರ್ಪಿಸಿ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸಿಸಿ ಮಾತಾಡಿದ ಅಡ್ವೈಸರ್ ನಿರಂತರವಾಗಿ ನಮಗೆ ಬೋಧಿಸುತ್ತಿರುವಂತಹ ಮಾತು ಚಟುವಟಿಕೆಯಿಂದಿರಿ, ದುಂದು ವೆಚ್ಚ ಮಾಡದಿರಿ. ಈ ಮಾತು ನಿರಂತರವಾಗಿ ಮಾತಾಡ್ತಿರುವವರು ಸ್ವತಂತ್ರರಾಗಿರಿ, ಚಟುವಟಿಕೆಯಿಂದಿರಿ, ದುಂದು ವೆಚ್ಚ ಮಾಡದಿರಿ ಎಂಬ ಮಾತಿನೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿರುವ ಅಡ್ವೈಸರ್ ಸುಲೇಮಾನ್ ಶೇಖರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ಜಗತ್ತಿನ ಗುರು ವಿಶ್ವ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಲರವರು ಹೇಳಿದ ಮಾತು, ಸಯತಿ ಜಮಾನ ಉಮ್ಮತಿ, ನನ್ನ ಸಮುದಾಯ 5 ಕಾರ್ಯವನ್ನು ಇಷ್ಟಪಡ್ತಾರೆ, 5 ಕಾರ್ಯವನ್ನು ಅವರು ಮರೆತು ಬಿಡ್ತಾರೆ. ಈ ಒಂದು ಕಾಲ ನನ್ನ ಸಮುದಾಯಕ್ಕೆ ಬಂದಲ್ಲಿ ಇನ್ನ ದೀನ ವಿಮರ್ಶಿಕು, ನನ್ನ ಸಮುದಾಯ ಛಿದ್ರವಾಗಲಿದೆ. ಯಾವುದು ಆ 5 ಕಾರ್ಯ? ಇಷ್ಟಪಡುವ 5 ಕಾರ್ಯ ಯಾವುದು? ಮರೆತು ಬಿಡುವ 5 ಕಾರ್ಯ ಯಾವುದು? ಸಯತಿ ಜಮಾನ ಹುಯಿಬೂನಲ್ ಅಯಾತ ವಯಂಸೌನಲ್ ಮಮಾತ, ಜೀವನವನ್ನು ಇಷ್ಟಪಡ್ತಾರೆ, ಮರಣವನ್ನು ಅವರು ಮರೆತು ಬಿಡ್ತಾರೆ. ಹುಯಿಬೂನ ದುನ್ಯಾ ವಯಂಸೌನಲ್ ಆಖಿರ, ಜಗತ್ತನ್ನು ಇಷ್ಟಪಡ್ತಾರೆ, ಪರಲೋಕವನ್ನು ಮರೆತು ಬಿಡ್ತಾರೆ. ಇಹಲೋಕವನ್ನು ಇಷ್ಟಪಡ್ತಾರೆ, ಪರಲೋಕವನ್ನು ಮರೆತು ಬಿಡ್ತಾರೆ. 2ನೇದಾಗಿ. 3ನೇದಾಗಿ ಹುಯಿಬೂನಲ್ ಮಾಲ ವಯಂಸೌನಲ್ ಹಿಸಾಬ, ಸಂಪತ್ತು, ಹಣ, ಪೈಸೆಯನ್ನು ಇಷ್ಟಪಡ್ತಾರೆ, ವಿಚಾರಣೆಯನ್ನು ಅವರು ಮರೆತು ಬಿಡ್ತಾರೆ. ಹುಯಿಬೂನಲ್ ಕುಸೂರ್ ವಯಂಸೌನಲ್ ಕುಬೂರ್, ಬಿಲ್ಡಿಂಗ್, ಬಂಗ್ಲೆಗಳನ್ನು ಅವರು ಇಷ್ಟಪಡ್ತಾರೆ, ಕಬರುಸ್ಥಾನ, ಗೋರಿಗಳನ್ನು ಅವರು ಮರೆತು ಬಿಡ್ತಾರೆ. 5ನೇದಾಗಿ ಹುಯಿಬೂನಲ್ ಹಲ್ಕ ವಯಂಸೌನಲ್ ಹಾಲಿಕ, ಸೃಷ್ಟಿಗಳನ್ನು ಇಷ್ಟಪಡ್ತಾರೆ, ಸೃಷ್ಟಿಕರ್ತರನ್ನು ಮರೆತು ಬಿಡ್ತಾರೆ. ಇಂತಹ ಒಂದು ಕಾಲ ಬಂದಲ್ಲಿ ದಯವಿಟ್ಟು ನೀವು ಮುಂದಾಲೋಚನೆಯಿಂದ ಮುನ್ನಡೆಯಿರಿ. ದಯವಿಟ್ಟು ನಿಮ್ಮೆಲ್ಲರನ್ನ ನಮ್ಮ ರಕ್ತದಾನಕ್ಕಾಗಿ ಆಹ್ವಾನಿಸುತ್ತಾ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.